ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಇವತ್ತಿನ ಪ್ರಮುಖ ಸುದ್ದಿಗಳತ್ತ ಒಂದು ಅವಲೋಕನ, ಜೊತೆಗೆ ಸುದ್ದಿ ಮಾಧ್ಯಮಗಳ ಪ್ರಮುಖ ಸುದ್ದಿಗಳತ್ತ ಒಂದು ವಿಶ್ಲೇಷಣೆ. ನ್ಯೂಸ್ ಆ್ಯಂಡ್ ವ್ಯೂಸ್. ನಾನು ಮೊದಲಾಗಿ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಮರಳು ನೀತಿ ಬಗ್ಗೆ. ಕರ್ನಾಟಕ ಸರ್ಕಾರವು ಹೊಸ ಮರಳು ನೀತಿಗೆ ಸಂಪುಟದಲ್ಲೇ ಅನುಮೋದನೆ ಕೊಟ್ಟಿದೆ. ಅನೇಕ ವರ್ಷಗಳಿಂದ ಅಥವಾ ಅನೇಕ ಸಮಯಗಳಿಂದ ಹೊಸತೊಂದು ಮರಳು ನೀತಿ ಮತ್ತು ಮರಳು ನೀತಿಯಲ್ಲಿ ಸುಧಾರಣೆ ಆಗಬೇಕು ಅನ್ನೋ ವಿಚಾರ ಒಂದು ಬಾರಿ ಬೇಡಿಕೆಯ ವಿಚಾರವಾಗಿತ್ತು. ಆ ವಿಚಾರವಾಗಿ ಮಾತಾಡಲಿಕ್ಕಿದೆ. ಜೊತೆಗೆ ಇವತ್ತು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ದೆಹಲಿಯಲ್ಲಿ ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ಕೂಡ ಒಂದಷ್ಟು ಸುದ್ದಿಗಳಿದ್ದಾವೆ. ಜೊತೆಗೆ ರೈತರ ಸಂಕಷ್ಟ ಕೂಡ, ರೈತರಿಗೆ ಭತ್ತದ ರೈತರ ಸಮಸ್ಯೆ, ಅತ್ತ ಕಡೆ ಬೆಂಬಲ ಬೆಲೆಯೂ ಕೂಡ ಘೋಷಣೆ ಆಗಿಲ್ಲ, ಇತ್ತ ಕಡೆ ಖರೀದಿ ಕೇಂದ್ರ ಇನ್ನೂ ಕೂಡ ಓಪನ್ ಆಗಿಲ್ಲ. ಸೊ ಈ ಎಲ್ಲ ವಿಚಾರಗಳಿದೆ. ಸೊ ಸಮಯ ಇದ್ದರೆ ಬಿಟ್ ಕಾಯಿನ್ ಬಗ್ಗೆ, ರಾಜಕಾರಣದಲ್ಲಿ ಮಾಡ್ತಾ ಇರುವ ಸಂಚಲನ, ಈ ಬಗ್ಗೆ ಕೂಡ ನಾವು ನೋಡಿಕೊಂಡು ಬರೋಣ. ನಾನು ಮೊದಲಿಗೆ ನಾನು ಹೊಸ ಮರಳು ನೀತಿ ಬಗ್ಗೆ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ವಿಷಯಕ್ಕೆ ಬರ್ತಾ ಇದ್ದೇನೆ. ಅನೇಕ ಸಮಯಗಳಿಂದ ಜನ ಕಾಯ್ತಾ ಇದ್ದಂಥ ವಿಚಾರ. ಜನ ಇರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಉದ್ಯಮದವರು ಇರ್ಬೋದು, ಅಥವಾ ಬಿಲ್ಡರ್ಸ್ ಇರ್ಬೋದು, ಅಥವಾ ಸಣ್ಣ ಪುಟ್ಟ ಗುತ್ತಿಗೆದಾರರು, ಕಾಂಟ್ರಾಕ್ಟ್ದಾರರು, ಅಥವಾ ಮೇಸ್ತ್ರಿಗಳಿಂದ ಹಿಡಿದು ಕೂಲಿಗಾರರ ತನಕ ಕೂಡ ಮರಳು ಇಲ್ಲ ಒಂದು ಸಮಸ್ಯೆ. ಮರಳಿನ ರೇಟ್ ಅದು ವಿಪರೀತವಾಯಿತು ಅನ್ನುವಂಥ ಇನ್ನೊಂದು ಆತಂಕ ಮನೆ ಕಟ್ಟುವವರಿಗೆ ಭಾರಿ ದೊಡ್ಡ ಹೊರೆಯಾಗಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಮರಳು ನೀತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ತಂದಿದೆ. ಅದಕ್ಕೆ ಸಂಪುಟದಲ್ಲಿ ಹಸ್ತು ಕೂಡ ಆಗಿದೆ, ಒಪ್ಪಿಗೆ ಕೂಡ ಆಗಿದೆ. ಇನ್ನು ಕಾನೂನಾಗಿ ಅದು ಜಾರಿ ಆಗಬೇಕಾಗಿದೆ. ಸೊ ಮರಳು ನೀತಿಯಲ್ಲಿ ಏನೆಲ್ಲ ವಿಚಾರಗಳಿದ್ದಾವೆ, ಈ ವಿಚಾರ ಬಗ್ಗೆ ನಾನು ಒಮ್ಮೆ ನಿಮ್ಮ ಗಮನ ಸೆಳೆಯುತ್ತೇನೆ. ಆಮೇಲೆ ಈ ವಿಚಾರವಾಗಿ ಪರಿಸರ ಹೋರಾಟಗಾರರ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ನಾವು ಕೇಳಲಿಕ್ಕಿದ್ದೇವೆ. ಯಾಕಂತ ಹೇಳಿದ್ರೆ ಮರಳು ನೀತಿಯಲ್ಲಿ ಇಂಥ ವಿಚಾರಗಳು ಜಾರಿಯಾಗಬೇಕು, ಇಂಥ ವಿಚಾರಗಳ ಬಗ್ಗೆ ನಿರ್ಬಂಧಗಳು ಇರಬೇಕು ಅನ್ನೋ ಬಗ್ಗೆ ಸರ್ಕಾರಕ್ಕೆ ನಿರಂತರವಾಗಿ ಮನವಿ ಕೊಡ್ತಾ ಬಂದವರು ಮತ್ತು ಕೋರ್ಟ್ಗೆ ಕೂಡ ಕೋರ್ಟ್ ಮೆಟ್ಟಿಲೇರಿದವರು ಪರಿಸರ ಹೋರಾಟಗಾರರು. ಆ ವಿಚಾರಕ್ಕೂ ನಾನು ಆಮೇಲೆ ಬರ್ತೇನೆ. ಮೊದಲಾಗಿ ಹೊಸ ಮರಳು ನೀತಿಯಲ್ಲಿ ಏನೆಲ್ಲ ವಿಚಾರಗಳು ಇದ್ದಾವೆ, ಏನೆಲ್ಲ ಅದು ಯಾವೆಲ್ಲ ವಿಚಾರಗಳತ್ತ ಫೋಕಸ್ ಮಾಡುತ್ತೆ, ಹೈಲೈಟ್ ಮಾಡುತ್ತೆ ಅನ್ನೋದನ್ನು ಕೂಡ ನೋಡೋಣ. ಮರಳು ಮೇಲ್ವಿಚಾರಣೆಗೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಸಮಿತಿಯೊಂದನ್ನು ರಚನೆ ಮಾಡ್ತಾರೆ. ಜೊತೆಗೆ ತಾಲೂಕು ಮಟ್ಟದಲ್ಲಿ ಕೂಡ ಸಮಿತಿಯೊಂದನ್ನು ರಚನೆ ಮಾಡ್ತಾರೆ. ಈ ಮೊದಲು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಸಮಿತಿ ಇತ್ತು. ಇವಾಗ ತಾಲೂಕು ಮಟ್ಟದಲ್ಲಿ ಕೂಡ ಸಮಿತಿಯನ್ನು ಮಾಡ್ತಾರೆ. ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಜಿಲ್ಲಾಧಿಕಾರಿ ಅವರು ಅಧ್ಯಕ್ಷರಾಗಿರ್ತಾರೆ ಅಥವಾ ಅದರ ಮುಖ್ಯಸ್ಥರಾಗಿರ್ತಾರೆ. ತಾಲೂಕು ಮಟ್ಟದ ಸಮಿತಿಯಲ್ಲಿ ವಿಭಾಗೀಯ ಅಧಿಕಾರಿಯವರು ಅದರ ಮುಖ್ಯಸ್ಥರಾಗಿರ್ತಾರೆ. ಆಮೇಲೆ ಅಧಿಸೂಚಿತ ಪ್ರದೇಶಗಳಲ್ಲಿ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆ ತನಕ ಮಾತ್ರ ಮರಳು ತೆಗೆದು ಸಾಗಾಟ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ಮತ್ತು ಈ ಸಮಯವನ್ನು ಉಲ್ಲಂಘಿಸಿದರೆ ಅದು ಅಕ್ರಮ ಅಂತ ಪರಿಗಣಿಸಲ್ಪಡುತ್ತೆ ಅಂತ ಹೊಸ ಮರಳು ನೀತಿ ಹೇಳುತ್ತೆ. ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆ ತನಕ ಮಾತ್ರ ಮರಳು ತೆಗಿಬೋದು ಮತ್ತು ಮರಳು ಸಾಗಾಟ ಮಾಡಬಹುದು. ಸೊ ಈ ಅವಧಿಯನ್ನು ಮೀರಿ ಸಪೋಸ್ ರಾತ್ರಿ ಹೊತ್ತು ಅಥವಾ ಅರ್ಲಿ ಮಾರ್ನಿಂಗ್ ನೀವು ನೋಡಿರ್ತೀರಿ, ನಮ್ಮ ಊರಲ್ಲಿ ಎಲ್ಲ ಕಡೆ ಕೂಡ ನೀವು ಅರ್ಲಿ ಮಾರ್ನಿಂಗ್ ರಸ್ತೆಯಲ್ಲಿ ಓಡಾಡಿದರೆ ಅದು 3 ಗಂಟೆ 4 ಗಂಟೆ ಈ ಟೈಮಲ್ಲೆಲ್ಲ ಮರಳು ಸಾಗಾಟ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೆವು. ಅದು ನೋಡಿದಾಗಲೇ ಗೊತ್ತಾಗ್ತಾ ಇತ್ತು, ಅದಕ್ಕೇನು ಬ್ಯಾನರ್ ಇರ್ತಾ ಇರಲಿಲ್ಲ. ಇಷ್ಟು ಬೆಳ್ಳಂಬೆಳಗ್ಗೆ 3 ಗಂಟೆಗೆ ಸಾಗಾಟ ಮಾಡ್ತಾರಂತ ಹೇಳಿದ್ರೆ ಅದು ಅಕ್ರಮವೇ ಆಗಿರಬೇಕು. ಎಲ್ಲಿಂದಲೋ ಯಾವುದೋ ಜಾಗದಿಂದ ಅಕ್ರಮವಾಗಿ ತಂದು ಸಾಗಾಟ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೆವು. ಸೊ ಇವಾಗ ಈ ಮರಳು ನೀತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮರಳು ತೆಗೆಯುವುದು ಮತ್ತು ಸಾಗಾಟ ಮಾಡುವಂಥದ್ದು ಅದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ. ಅದರ ಆಚೆಗೆ ಮಾಡಿದರೆ ಅದು ಅಕ್ರಮವಾಗುತ್ತೆ ಅಂತ ವಿಚಾರ. ಏನಂತ ಹೇಳಿದ್ರೆ ಈ ಹಿಂದಿನ ನೀತಿಯಲ್ಲಿ ಕೂಡ ಈ ವಿಚಾರ ಇತ್ತು. ನಾನು ಆಮೇಲೆ ನದಿ ಪಾತ್ರದ ಮರಳು
ತೆಗೆಯುವ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಆಡಿಟ್ ಮಾಡಬೇಕು. ಎಸ್, ಆಡಿಟ್ ಮಾಡೋದು ಕಡ್ಡಾಯ. ಅಂದರೆ ಏನು ಆಡಿಟ್? ಹೌದು, ಎಷ್ಟು ತೆಗೆದಿದ್ದೇವೆ, ಎಷ್ಟು ರಾಯಲ್ಟಿ ಕಟ್ಟಿದ್ದೇವೆ, ಮತ್ತು ಎಷ್ಟು GST ಪಾವತಿಯಾಗಿದೆ, ಅಥವಾ ಎಷ್ಟು ಪ್ರದೇಶದಿಂದ ನಾವು ತೆಗೆದಿದ್ದೇವೆ, ಈ ಎಲ್ಲ ವಿಚಾರವನ್ನು ಪ್ರತಿ ವರ್ಷದ ಆಡಿಟ್ ಮರಳು ಆಡಿಟ್ನಲ್ಲಿ ನೀವು ಸಬ್ಮಿಟ್ ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ಹೇಳ್ತಾರೆ. ಮತ್ತು ನದಿ ಪಾತ್ರದಲ್ಲಿ ಎಷ್ಟು ವ್ಯಾಪ್ತಿಯಲ್ಲಿ ತೆಗೆಯಬೇಕು, ಎಷ್ಟು ಆಳ ಮತ್ತು ಎಷ್ಟು ಅಗಲ ಅನ್ನೋದನ್ನು ಕೂಡ ಹೊಸ ನೀತಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಜೊತೆಗೆ ನದಿ ಪಾತ್ರದ ಮರಳು ತೆಗೆಯುವಂಥ ಸಂದರ್ಭದಲ್ಲಿ ಆಡಿಟ್ ಮಾಡುವಂಥದ್ದು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಒಂದು ಸಮಿತಿಯನ್ನು, ಲೋಕಲ್ ಸಮಿತಿಯೊಂದನ್ನು ರಚನೆ ಮಾಡುವಂಥದ್ದು. ಅದರಲ್ಲಿ ನಿವೃತ್ತ ಅಧಿಕಾರಿ, ಆಮೇಲೆ ಪರಿಸರಕ್ಕೆ ಸಂಬಂಧಿಸಿದ ಒಬ್ಬರು ಅಧ್ಯಾಪಕರು ಅಥವಾ ಪ್ರಾಧ್ಯಾಪಕರು, ಜೊತೆಗೆ ಒಬ್ಬರು ನಿವೃತ್ತ ಸೈನಿಕ, ಇಷ್ಟು ಮಂದಿ ಈ ಒಂದು ಸಮಿತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ಈ ಒಂದು ಏನು ಹೊಸ ಮರಳು ನೀತಿ ಹೇಳ್ತಾ ಉಂಟು. ಆಮೇಲೆ ನದಿ ಪಾತ್ರದಲ್ಲಿ ಕೂಡ ಪಟ್ಟಾ ಜಮೀನಲ್ಲಿ ಮರಳು ತೆಗೆಯುವ ಹಾಗೆ ಇಲ್ಲ, ಅದನ್ನು ನಿಷೇಧ ಮಾಡಲಾಗಿದೆ. ಈ ಮೊದಲೆಲ್ಲ ಪಟ್ಟಾ ಜಮೀನಲ್ಲಿ ಕೂಡ ತೆಗೆದು ಏನು ನದಿಯನ್ನು ಬಸಿದು ಖಾಲಿ ಮಾಡಿದ್ದಾರೆ, ನಾವು ನೋಡಿದ್ದೇವೆ ಕೂಡ. ಇಂಪಾರ್ಟೆಂಟ್ ಆಗಿ ಹೇಳುವಂಥದ್ದು, ನದಿಯ ಪಕ್ಕದಲ್ಲಿ ಇರುವಂಥ ಹೆದ್ದಾರಿಯ, ಸಪೋಸ್ ಹೆದ್ದಾರಿ ಒಂದು ವೇಳೆ ನೀವು ನದಿಯ ಪಾತ್ರದಲ್ಲಿ ಸಾಗ್ತಾ ಇದ್ದರೆ ಅಲ್ಲಿ ಮರಳುಗಾರಿಕೆ ಮಾಡುವ ಹಾಗೆ ಇಲ್ಲ, ಅದನ್ನು ನಿರ್ಬಂಧಿಸಲಾಗಿದೆ. ನ್ಯಾಷನಲ್ ಹೈವೇ ಪಕ್ಕ ಅಥವಾ ನ್ಯಾಷನಲ್ ಹೈವೇ ಪಕ್ಕ ನದಿ ಅಥವಾ ಸಮುದ್ರ ಯಾವುದೇ ಇದ್ದರೂ ಕೂಡ ಅಲ್ಲಿ ಅದನ್ನು ತೆಗಿಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿರ್ತಾರೆ. ಇನ್ನೊಂದು ಸೇತುವೆಯ ಬುಡದಲ್ಲಿ ತೆಗೆಯುವ ಹಾಗೆ ಇಲ್ಲ ಅನ್ನುವಂಥ. ಮತ್ತು ಕಳೆದ ಬಾರಿಗಿಂತ ಇದರಲ್ಲಿ ಏನು ವಿಶೇಷವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ನದಿಗಿಂತ 1 ಕಿಲೋಮೀಟರ್ ಆಸುಪಾಸಲ್ಲಿ ಆಚೆ ಈಚೆ ಎಡಬಲ ಅಥವಾ ಬಲಭಾಗದಲ್ಲಿ ತೆಗೆಯುವ ಹಾಗೆ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಎಸ್, ನಾನು ಈಗಾಗಲೇ ಹೇಳಿದಾಗೆ ಈ ಒಂದು ಮರಳು ನೀತಿಯ ಬಗ್ಗೆ ಪರಿಸರ ಹೋರಾಟಗಾರರು ಏನು ಹೇಳ್ತಾರೆ ಅಂತ, ನಾನು ಮಂಗಳೂರಿನ ಹಿರಿಯ ಪರಿಸರ ಹೋರಾಟಗಾರರು, ಜೊತೆಗೆ ಅಕ್ರಮ ಮರಳುಗಾರಿಕೆ ಬಗ್ಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದವರು, ಸರ್ಕಾರ ಮತ್ತು ಇಲಾಖೆಗಳಿಗೆ, ಲೋಕಾಯುಕ್ತಕ್ಕೆ ನಿರಂತರವಾಗಿ ಏನು ಎಚ್ಚರಿಕೆ ನೀಡ್ತಾ ಇದ್ದವರು ಮತ್ತು ದೂರುಗಳನ್ನು ಸಲ್ಲಿಸಿದವರು, ಜೊತೆಗೆ ಮರಳು ನೀತಿ ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆ ಕೂಡ ಆಗ್ರಹ ಮಾಡ್ತಾ ಇದ್ದಂಥ ರಾಷ್ಟ್ರೀಯ ಪರಿಸರ ಒಕ್ಕೂಟದ ಮುಖಂಡರು, ಪರಿಸರ ಹೋರಾಟಗಾರರು ಆಗಿರುವಂಥ ಶಶಿಧರ ಶೆಟ್ಟಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶೆಟ್ಟಿ, ನಮಸ್ಕಾರ. ನಮಸ್ತೆ. ಎಸ್, ಈಗ ಹೊಸ ಮರಳು ನೀತಿಯ ಬಗ್ಗೆ ಎಸ್, ಈಗ ಸಂಪುಟದಲ್ಲೇ ಅನುಮೋದನೆಗೊಂಡಿದೆ ಮೊನ್ನೆ ದಿವಸ, ಮತ್ತು ಭಾರಿ ಸಂಭ್ರಮದಲ್ಲಿ ಸರ್ಕಾರದ ಪ್ರತಿನಿಧಿಗಳು ಇದನ್ನು ಹೇಳ್ತಾ ಇದ್ದಾರೆ. ನಾವು ಹೊಸ ಮರಳು ನೀತಿ ತಂದಿದ್ದೇವೆ, ತುಂಬ ಜನಪರವಾದದ್ದು, ಕಡಿಮೆ ದರಕ್ಕೆ ಇಲ್ಲಿ ನಾವು ಕೊಡ್ತಾ ಇದ್ದೇವೆ ಮತ್ತು ಒಂದಷ್ಟು ನೀತಿಗಳನ್ನೆಲ್ಲ ಕಠಿಣ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಎಸ್, ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಒಟ್ಟು ಈ ಒಂದು ಹೊಸ ಮರಳು ನೀತಿಯ ಬಗ್ಗೆ? ಇದರಲ್ಲಿ ವಿಶೇಷವಾದಂತ ಬದಲಾವಣೆ ಏನು ತರಲಿಲ್ಲ. ಓಕೆ. ಮೊದಲು ಸೇತುವೆಯ ನದಿ ನೀರಿನ ಹರಿವಿನ ಕೇಳ್ತಾ ಉಂಟಾ? ಕೇಳ್ತಾ ಇದೆ. ನದಿ ನೀರಿನ ಹರಿವಿನ ದಿಕ್ಕಿಗೆ 500 ಮೀಟರ್ ಮತ್ತೆ ವಿರುದ್ಧ ದಿಕ್ಕಿಗೆ 250 ಮೀಟರ್ ಇತ್ತು. ಈಗ ಅದು ರಾಷ್ಟ್ರೀಯ ಹೆದ್ದಾರಿ ಅಥವಾ ಮುಖ್ಯ ಸೇತುವೆ ಎಡಬಲಗಳಲ್ಲಿ 1 ಕಿಲೋಮೀಟರ್ ಮಾಡಿದ್ದಾರೆ. ಇದೊಂದು ಸ್ವಾಗತಾರ್ಹ. ಮತ್ತೆ ಎರಡನೇದಾಗಿ, ಮೊದಲು ಪಟ್ಟಾ ಜಮೀನಿನಲ್ಲಿ, ನಮ್ಮ ಪಟ್ಟಾ ಜಮೀನಿನ ಪಕ್ಕ ಅಂತ ಮೊದಲು ಮರಳು ಸಿಕ್ಕಾಪಟ್ಟೆ ತೆಗಿತಿದ್ರು. ಹೆಚ್ಚಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿವಮೊಗ್ಗ ಮತ್ತೆ ಮಲೆನಾಡಿನ ಭಾಗಗಳಲ್ಲಿ ಅಂತ ಈ ಅಕ್ರಮ ಮರಳು ಗಣಿಗಾರಿಕೆ ತುಂಬಾ ನಡೀತಾ ಇತ್ತು. ಅದನ್ನ ಈಗ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಅದರಲ್ಲಿ ಸರ್ಕಾರಕ್ಕೆ ರಾಜಸ್ವ ಕೂಡ ಸಿಗ್ತಾ ಇರ್ಲಿಲ್ಲ. ಅದನ್ನ ನೇರವಾಗಿ ಈಗ ಪಟ್ಟಾ ಜಮೀನಿನಲ್ಲಿ ಯಾವುದೇ ಕಾರಣಕ್ಕೂ ತೆಗಿಲಿಕ್ಕಿಲ್ಲ ಅಂತ ಮಾಡಿತ್ತು. ಮೊನ್ನೆದಾಗಿ ಈಗ ಮರಳು ಸಮಿತಿ ಮೀಟಿಂಗ್ ಏನ್ ಮಾಡ್ಬೇಕು ಅದೇ ಮೀಟಿಂಗ್ ಮಾಡ್ಬೇಕು, ಮತ್ತೆ ನಿವೃತ್ತ ಸೈನಿಕರೊಬ್ಬರ ಒಂದು ಮೇಲ್ವಿಚಾರಣೆ ಮಾಡ್ಬೇಕಂತ ಹಾಕಿದ್ದಾರೆ. ಹಾಗೆ ನಾವು NGT ಹೋಗಿ NGT ಅವರು ಏನು ನಮ್ಮ ಒಂದು ಮನವಿಗೆ ಒಬ್ರು ಆಸಕ್ತ ಪರಿಸರ ಪರವಾದಂತ ಸಂಘಟನೆಯನ್ನು 7 ಜನರ ಕಮಿಟಿಯಲ್ಲಿ ಸೇರ್ಬೇಕಂತ ಏನು ಆರ್ಡರ್ ಹಾಕಿದ್ರೆ ಅದನ್ನು ಇಲ್ಲಿವರೆಗೂ ಸರ್ಕಾರ ಪಾಲನೆ ಮಾಡಲಿಲ್ಲ. ಈಗ ಇದು ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಒಂದು ನಿವೃತ್ತ ಸೈನಿಕರು, ನಿವೃತ್ತ ಅಧಿಕಾರಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಪ್ರಾಧ್ಯಾಪಕರನ್ನು ಸೇರಿಸಿಕೊಳ್ಳಬೇಕಂತ. ಪ್ರಾಧ್ಯಾಪಕರ ಅಂದ್ರೆ ಮಾಸ್ಟರ್ ಅಲ್ಲ. ಅಂದ್ರೆ ಅದನ್ನ ಇವರು NGT ಸ್ಪಷ್ಟವಾಗಿ ಹೇಳಿದೆ.
ಪರಿಸರ ಪರವಾಗಿ ಕೆಲಸ ಮಾಡ್ತಕ್ಕಂತ NGOಗಳನ್ನ ಸೇರಿಸ್ಕೊಳ್ಳಿ ಅಂತ ಹೇಳಿದ್ದದು. ಪ್ರಾಧ್ಯಾಪಕರನ್ನ ರಿಟೈರ್ಡ್ ಮಾಸ್ಟರ್ ಅಂತ ತಗೊಬಂದು ಅಲ್ಲಿ ಒಂದು ಗಂಜಿ ಕೇಂದ್ರಕ್ಕೆ ಕೂರಿಸಿ ಅಂತ ಹೇಳಿಲ್ಲ ಅದು. ಪರಿಸರದ ಪ್ರಾಧ್ಯಾಪಕರು ಪುಸ್ತಕ ಓದಿ ಪಾಠ ಮಾಡಿರ್ತಾರೆ ಬಿಟ್ರೆ ಅವ್ರು ಏನು PL ಹಾಕಿ ಸರ್ಕಾರ ನಮ್ಮ ಪರಿಸರ ರಕ್ಷಣೆಗೆ ಪ್ರಾಧ್ಯಾಪಕರು ಏನು ಹೋರಾಟ ಮಾಡಿರ್ತಾರೆ ಅವರು? ಖಂಡಿತ ಖಂಡಿತ. ರಿಟೈರ್ಡ್ ಪ್ರಾಧ್ಯಾಪಕರು ಯಾರಿರ್ಬೋದು, ಅವರು ಸರ್ಕಾರದ ಒಂದು ಅಂಗ ಆಗಿರ್ತಾರೆ. ನಾಳೆ ಎಲ್ಲಾದ್ರೂ DCRPC ಕಚೇರಿಯಲ್ಲಿ ಒಂದು ಕಾರ್ಯಕ್ರಮ ಒಂದು ಮೀಟಿಂಗ್ ಕರೆದ್ರೆ ಒಂದು ಅಂಬಾಡೆ ಮತ್ತೆ ಚಾ ಕುಡಿದು ಬರ್ತಾರೆ ಬಿಟ್ರೆ ಅಲ್ಲಿ ನಿಜವಾದ ಪರಿಸರ ರಕ್ಷಣೆ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ಅವರ ಅನುಭವ ಸಾಲದಾದ್ರೆ. ಹೌದು ಹೌದು. ಮತ್ತೆ ಈ ರೀತಿಯ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತುವಂತವರು ನೀವು ಹೇಳಿದಾಗೆ ನಿಜಕ್ಕೂ ಕೂಡ ಪರಿಸರ ಹೋರಾಟಗಾರರು ಪರಿಸರ ಬಗ್ಗೆ ಏನು ಹೋರಾಟ ಮಾಡ್ಕೊಂಡು PL ಹಾಕೊಂಡು ಇವತ್ತಿದ್ದಾರೆ, ಅವರನ್ನು ಸೇರಿಸ್ಕೋಬೇಕಿತ್ತು. ಅದನ್ನು ಸರ್ಕಾರ ಇಲ್ಲಿವರೆಗೆ ಯಾವ ಜಿಲ್ಲಾಡಳಿತವೂ ಮಾಡ್ಲಿಲ್ಲ. ಯಾಕೆ ಹೇಳಿದ್ರೆ ಮಾಡಿದ್ರೆ ಇವರಿಗೆ ಯಾವ CRZ ಇಂದ ಒಂದು ಬಕೆಟ್ ಕೂಡ ಮರಳು ತೆಗಿಲಿಕ್ಕೆ ಆಗುದಿಲ್ಲ ಕಾನೂನು ಪ್ರಕಾರ ಹೋದ್ರೆ. ಆದ್ರೆ ನಾವೊಂದು ಡೆವಲಪ್ಮೆಂಟ್ ಒಂದು ಸಾಧಾರಣ ಬೇಕಾಗ್ತದೆ, 0 to 0 ಮಾಡಬಾರ್ದು, ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬೇಕಂತೇಳಿ ಹೇಳಿ ಒಂದು ಏನು ಒಂದು ಕೆಲವು ಕಡೆಯಲ್ಲಿ ಏನು ಸಾಂಪ್ರದಾಯಿಕವಾಗಿ ತೆಗಿತಾ ಇದ್ದಾರೆ ಮೊದಲಿನ ಕಾಲದಲ್ಲಿ ನಮ್ಮ ಈ ಮರದ ದೋಣಿ ಇಟ್ಕೊಂಡು ಅಂತವ್ರು ತೆಗೀಲಿ ಅಂತೇಳಿ ನಾವು ಸುಮ್ಮನೆ ಇದ್ರೆ, ಬಟ್ ಇವತ್ತು ಕೂಡ ಕೆಲವೊಂದಿಗೆ ಮರವೂರು, ಕೆಂಜಾರು, ಉಳ್ಳಾಲ ಭಾಗದಲ್ಲಿ ಇವತ್ತು ಕೂಡ ಈ ಅಕ್ರಮವಾಗಿ ದೊಡ್ಡ ದೊಡ್ಡ ದೋಣಿಯನ್ನು ಇಟ್ಕೊಂಡು ಕಾರ್ಮಿಕರನ್ನು ಬಳಸ್ಕೊಂಡು ತೆಗಿತಕ್ಕಂಥದ್ದು ಅಡ್ಯಾರಲ್ಲಿ ಕೂಡ ಅಕ್ರಮವಾಗಿ ತೆಗೆದು ಕೇರಳಕ್ಕೆ ಮತ್ತೆ ಬೆಂಗಳೂರಿಗೆ ಸಾಗಿಸ್ತಕ್ಕಂಥದ್ದು ಕೂಡ ಇವತ್ತು ಬಹಳಷ್ಟು ನಡೀತಾ ಇವೆ. ಮತ್ತೆ ಇನ್ನು ಈಗ ನಮ್ಮ ಮೊದಲು ಒಂದು 15 ವರ್ಷ ಹಿಂದೆ ಸಿಕ್ಕಿದಂತ ಈ ಅತ್ಯಂತ ಸ್ವಚ್ಛವಾದಂತ ಮರಳು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಅಥವಾ ಫಲ್ಗುಣಿ ಹೊಳೆಯಲ್ಲಿ ಇಲ್ಲ. ಎಲ್ಲ ಖಾಲಿಯಾಗಿರುವಂತದ್ದು 1500 ವರ್ಷಗಳ ಹಿಂದೆ ಶೇಖರಣೆ ಆಗಿರುವಂತ ಎಲ್ಲಾ ಮರಳನ್ನ ಇವರು 4 ವರ್ಷಗಳಲ್ಲಿ ಇವರು ಬಹಳ ಕಾಂಪಿಟೇಷನ್ ಗೆ ಬಿದ್ದ ಹಾಗೆ ಎಲ್ಲ ತೆಗೆದು ಖಾಲಿ ಮಾಡಿದ್ದಾರೆ. ಈಗ ಸಿಕ್ಕುವಂತದ್ದು ಬರೀ ಕೆಸರು ಮಿಶ್ರಿತ ಮರಳು ಆದ್ರ. ಹೌದು, ಅಂದ್ರೆ JCB ಅನ್ನೇ ತಂದು ನದಿಗೆ ಇಳಿಸಿ ಮರಳು ತೆಗಿತಾ ಇದ್ರಲ್ವಾ, ಡ್ರೆಡ್ಜಿಂಗ್ ಮೆಟೀರಿಯಲ್ ಮುಖಾಂತರ ತೆಗೆದಿರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಸಿಮೆಂಟ್ ಚೀಲ ಹೇಗೆ ನಾವು ಪ್ಯಾಕೆಟ್ ಕೊಟ್ಟು ತೆಗಿತೇವೆ, ಇನ್ನು ಅರಬ್ ಕಂಟ್ರಿಯಿಂದನೂ ಅಥವಾ ನಮ್ಮ ದಕ್ಕನ್ ಪ್ರಸ್ಥಭೂಮಿಯಿಂದಲೂ ನಾವು ಮರಳನ್ನ ಹಡಗಿನಲ್ಲಿ ತಕೊಂಡು ಮುಂದೆ NMPT ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಮನೆ ಕಟ್ಟತಕ್ಕಂಥ ಪರಿಸ್ಥಿತಿ ಬರುತ್ತೆ. ಆದ್ರೆ ಇಲ್ಲಿ ಸರ್ಕಾರ ಹೇಳ್ತಾ ಇದ್ದಾರೆ, ಈ ಒಂದು ಹೊಸ ಮರಳು ನೀತಿಯನ್ನು ಜಾರಿ ಮಾಡೋ ಸಂದರ್ಭದಲ್ಲಿ ನಾವು ಕಡಿಮೆ ದರಕ್ಕೆ ಕೊಡ್ತೇವೆ, 700 ರೂಪಾಯಿಗೆ ನಾವು 1 ಯೂನಿಟ್ ಏನೋ ಮರಳು ಕೊಡ್ತೇವೆ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೇ ವಿಲೇವಾರಿ ಆಗುತ್ತೆ ಅನ್ನೋ ವಿಚಾರಗಳನ್ನೆಲ್ಲ ಅದನ್ನ ಪ್ರಶ್ನೆ ಏನು ಮಾಧ್ಯಮದ ಎದುರುಗಡೆ ಹೇಳ್ತಾರೆ ಈ ಸರ್ಕಾರ ನಡೆಸ್ತಕ್ಕಂತ ಸಚಿವರುಗಳು. ಮಾಧ್ಯಮದವರು ಅವರನ್ನು ಪ್ರಶ್ನೆ ಮಾಡ್ಬೇಕು. ಏನೇ ಹೇಳಿದ್ರೆ ಈಗ ನಿಮ್ಗೆ ಈಗ ಕಡಿಮೆ ದರದಲ್ಲಿ ಕೊಡ್ತೀರಿ ಸರಿ, ಆದ್ರೆ ಈ ಅಕ್ರಮ ಮರಳು ಗಣಿಗಾರಿಕೆಯನ್ನ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರು ಸೇರಿ ನಡೆಸ್ತಾ ಇದ್ದಾರೆ, ಅದನ್ನ ನಿಲ್ಲಿಸ್ಲಿಕ್ಕೆ ಆಗ್ತದಾ ಅಂತ ಕೇಳ್ಬೇಕು. ಆವಾಗ ಅದಕ್ಕೆ ಉತ್ತರ ಹೇಗೆ ಕೊಡ್ತಾರೆ ನೋಡ್ಬೇಕು. ಅದಕ್ಕೆ ಎಲ್ಲಾ ಪಕ್ಷದವರು ಅದರಲ್ಲಿ ಭಾಗಿಗಳು ಅಂತ ಎಲ್ಲರೂ ಸೇರ್ಕೊಂಡು, ಯಾಕಂದ್ರೆ ಈಗ ಬರೀ ಪಕ್ಷಕ್ಕೆ ಬಂದು ಇವತ್ತು ಸಮಾವೇಶ ಆಗುವಾಗ ಒಂದು 100 ಜನ ತಕೊಂಡ್ 50 ಜನ ತಕೊಂಡ್ ಅಂತ ಏನ್ ಹೇಳ್ತಾರೆ, ಅಲ್ಲಿ ಮೈಕ ಕಟ್ಲಿಕ್ಕೆ, ಬ್ಯಾನರ್ ಕಟ್ಲಿಕ್ಕೆ, ಹಾರ ತೋರಾಯಿ, ಫ್ಲೆಕ್ಸ್ ಹಾಕಿ ಶುಭಾಶಯ ಕೋರ್ಲಿಕ್ಕೆ ಎಲ್ಲರೂ ಕೂಡ ಈ ಅಕ್ರಮ ಮಳುಗಣಿಗಾರಿಕೆ ಮಾಡುವವರು, ಅಕ್ರಮ ಗಣಿಗಾರಿಕೆ ಮಾಡುವವರು, ಅಕ್ರಮ ಕಲ್ಲುಕೋರಿ ಅವರು ಎಲ್ಲ ಇವ್ರ ದುಡ್ಡೇ ಬಳಸ್ಬೇಕು ಬಿಟ್ರೆ ನಿಮ್ಮಂತ ಸಾಮಾನ್ಯ ಜನರು ದುಡ್ಕೊಂಡು ದುಡ್ಡಲ್ಲಿ ಯಾರು ಇವರಿಗೆಲ್ಲ ಶುಭಾಶಯ ಬ್ಯಾನರ್ ಕೊಟ್ಕೊಂಡು ಕೂತ್ಕೊಳ್ತಾರೆ? ಖಂಡಿತ ಜನ ಕೂಡ ಸೇರಿಸುವುದಿಲ್ಲ. ಲಾರಿ ಮೆರವಣಿಗೆಗೆ, ಅದಕ್ಕೆಲ್ಲ ಇಂಥದೇ ದುಡ್ಡು ಆಗ್ಬೇಕು. ಈಗ ಈ ನಡುವೆ ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ ತರುವಂತದ್ದು, ಈ ಹೊಸ ಮರಳು ನೀತಿಯಲ್ಲಿ ಇರುವಂತದ್ದು ಹಳ್ಳ, ಕೆರೆ, ಜಮೀನಿನಲ್ಲಿ ಸಣ್ಣ ಪ್ರಮಾಣದ ಮರಳು ಗಣಿಗಾರಿಕೆ, ಮಾರಾಟ ಮತ್ತು ಸಾಗಾಣಿಕೆಯ ಪರವಾನಗಿಯನ್ನು ನೀಡುವ ಅಧಿಕಾರವನ್ನು ಆಯಾ ಗ್ರಾಮ ಪಂಚಾಯತ್ಗಳಿಗೇನೆ ನೀಡಲಾಗಿದೆ ಅಂತ. ಸೊ ಖಂಡಿತವಾಗಿ ಅದು ಕೊಡ್ಲೇಬೇಕು, ಗ್ರಾಮ ಪಂಚಾಯತಿಗೆ ಕೊಡ್ಬೇಕು ಬಿಟ್ರೆ ಗಣಿ ಮತ್ತು ಭೂವಿಜ್ಞಾನಕ್ಕೆ ಕೊಡಬಾರ್ದು. ಗ್ರಾಮ ಪಂಚಾಯತಿಗೆ ಕೊಟ್ರೆ ಅಲ್ಲಿ ಗ್ರಾಮ ಸಮಿತಿ ಅಂತ ಇರ್ತದೆ, ಅದಕ್ಕೆ ಪರಿಸರಕ್ಕೆ ಹಾನಿ ಆಗದಾಗೆ ಗ್ರಾಮ ಸಮಿತಿ ಮೀಟಿಂಗ್ ನಲ್ಲಿ ಅಲ್ಲಿ ನಮ್ಮಂತ ಸಾಮಾನ್ಯ ಜನರು ಹೋಗಿ ಅಬ್ಜೆಕ್ಷನ್ ಹಾಕ್ಬಹುದು. ಆದ್ರೆ ಈ ಅಧಿಕಾರವನ್ನು ಯಾವಾಗ ಗಣಿ ಮತ್ತು ಭೂವಿಜ್ಞಾನಕ್ಕೆ ಕೊಟ್ಟಿದ್ದಾರೆ ನೋಡಿ, ನಮ್ಮಲ್ಲಿ ಸರ್ಕಾರದಲ್ಲಿ ಕೆಲವೊಂದು ಇಲಾಖೆ ಇದೆ. ಒಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಒಂದು ಒಳಚರಂಡಿ ವಿಭಾಗ, ಒಂದು ಇದು ಯಾವುದು ನಮ್ಮ ನೀರಾವರಿ ಇಲಾಖೆ, ಮತ್ತೊಂದು PWD, ಇನ್ನೊಂದು ಅಬಕಾರಿ ಇಲಾಖೆ. ಇವುಗಳೆಲ್ಲವೂ ನಾನು ತಿಂತೇನೆ ನೀನು ತಿನ್ನು ಮತ್ತೆ ನಮ್ಮನ್ನ ಇಲ್ಲಿ ಕೂರಿಸಿದವರಿಗೆ ತಿನ್ಸೋಣ ಅನ್ನುವಂತ ಒಂದು ಸಿಸ್ಟಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬಿಟ್ರೆ ಇವರಿಂದ ಯಾವ ದೇಶ ಕೂಡ ಉದ್ಧಾರ ಆಗುದಿಲ್ಲ, ಯಾವ ಜನರ ಪರಿಸರ ಕೂಡ ರಕ್ಷಣೆ ಆಗುದಿಲ್ಲ. ಎಲ್ಲರೂ ಕೋಟಿ ವೀರರೇ. ಅದನ್ನ ಗ್ರಾಮ ಪಂಚಾಯತಿಗೆ ನಿಜವಾಗಿ ಅದು ಅಧಿಕಾರ ಕೊಟ್ಟಿರುವಂತದ್ದು ಒಳ್ಳೇದೇ, ಇದನ್ನು ನಾವು ಸ್ವಾಗತ ಮಾಡ್ತೇವೆ. ಅಂದ್ರೆ ತಕ್ಕ ಮಟ್ಟಿಗಾದರೂ ನಡೆಯುವಂತ ಅಕ್ರಮವನ್ನು ಗ್ರಾಮದ ಜನರು ಅಥವಾ ಏನು ಗ್ರಾಮ ಪಂಚಾಯತ್ ಒಂದು ವ್ಯಾಪ್ತಿ ಒಳಗಡೆ ಅದನ್ನು ತಡೆಯಲಿಕ್ಕೆ ಸಾಧ್ಯ ಅಂತ ನೀವು ಹೇಳುವಂತದ್ದು. ಹೌದು, ಯಾಕಂದ್ರೆ ಮತ್ತೆ ಈಗ ಸಣ್ಣ ಮಟ್ಟದಲ್ಲಿ ಈಗ ನೋಡಿ, ನಮ್ಮ ಒಬ್ಬ ಮನೆ ಕಟ್ತಾನೆ, ಅವನಿಗೆ ಒಂದು ಅವನ ಜಮೀನಿನ ಪಕ್ಕದಲ್ಲಿ ಹಳ್ಳದಲ್ಲಿ ಸ್ವಲ್ಪ ಮರಳು ಶೇಖರಣೆ ಆಗಿದೆ, ಅದು ನಾವು ಪಂಚಾಯತ್ ಮುಖಾಂತರ ಅಲ್ಲಿ ಏನು ರಾಜಸ್ವ ತೆರಿಗೆ ಕಟ್ಟಿ ಅವ ತೆಗಿಬಹುದಲ್ಲ ನೇರವಾಗಿ. ಖಂಡಿತ 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 ಖಂಡಿತ. ಅಲ್ಲಿ ಮತ್ತೆ ಪಂಚಾಯತ್ ಅಲ್ಲಿ ನೇರವಾಗಿ ಕೊಡುದಿಲ್ಲ, ಪಂಚಾಯತ್ ನ ಕೌನ್ಸಿಲ್ ಸಭೆಯಲ್ಲಿ ಇಡ್ತಾರೆ, ಅದಲ್ಲಿ ಪಾಸ್ ಆಗ್ಬೇಕು.
ಅಲ್ಲಿ ಅಬ್ಸರ್ವೇಷನ್ ಇರ್ತಾರೆ, ಪ್ರತಿಯೊಂದು ಊರಲ್ಲಿ ಅಬ್ಸರ್ವೇಷನ್ ಇರ್ತಾರೆ. ಆಡಳಿತ ಪಕ್ಷ ಇರ್ತದೆ, ವಿರೋಧ ಪಕ್ಷ ಇರ್ತದೆ. ಸೊ ಸ್ವಲ್ಪ ಅಲ್ಲಿ ಹದ್ದಿನ ಕಣ್ಣು ಬೀಳ್ತದೆ. ಈಗ ಜೊತೆಗೇನೆ ಇನ್ನೊಂದು ವಿಚಾರವನ್ನು ಕೂಡ ಈ ಹೊಸ ಮರಳು ನೀತಿಯ ಸಂದರ್ಭದಲ್ಲಿ ಸರ್ಕಾರ ಹೇಳ್ತದೆ. ಏನಂತ ಹೇಳಿದ್ರೆ, ಮರಳು ಪೂರೈಕೆ ವಿಚಾರದಲ್ಲಿ ಜನರ ದೂರುಗಳಿಗೆ ಸ್ಪಂದಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಸೊ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯ ಏನೋ ಒಂದು ಕರ್ನಾಟಕ ಉಪ ಖನಿಜ ರಿಯಾಯಿತಿ ಅಧಿನಿಯಮ 1972 ಪ್ರಕಾರ ನಾವು ಇದ್ ಮಾಡ್ತೇವೆ ಅಂತ. ಅದು ಏನಿಲ್ಲ, ಅದೊಂದು ಸ್ಟೇಟ್ಮೆಂಟ್ ಅಷ್ಟೇ, ಹೇಳಿಕೆ ಮಾತ್ರ. ಜನರ ದೂರಿಗೆ ಅವರು ಸ್ಪಂದಿಸದಿದ್ರೆ ನನ್ನ ದೂರು ಸಾಧಾರಣ ಒಂದು ಈಗಾಗಲೇ ಅಕ್ರಮ ಮರಳುಗಣಿಗಾರಿಕೆ ವಿರುದ್ಧ ಸಾವಿರಾರು ದೂರಿದೆ, ಯಾವ್ದಾದ್ರು ಒಂದು ದೂರಿಗೆ ಇವರು ಪನಿಷ್ಮೆಂಟ್ ಕೊಟ್ಟದಿದ್ರೆ ತೋರಿಸಿಕೊಡ್ಲಿ. ಅಕ್ರಮ ಮರಳು ಗಣಿಗಾರಿಕೆಯಿಂದ ಮಕ್ಕಳು ಇಲ್ಲಿ ನಮ್ಮ ಅಡ್ಯಾರಲ್ಲಿ ಆಟ ಆಡ್ಲಿಕ್ಕೆ ಹೋದ ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ. ಅಲ್ಲಿ ಹೊಂಡ ಬಿದ್ದಿದೆ, ಮರಳು ತೆಗಿಲಿಕ್ಕೆ ಅಕ್ರಮ ಗಣಿಗಾರಿಕೆ ಆಗ್ತದೆ ಅಂತ ಆವತ್ತಿನ ಜಿಲ್ಲಾಧಿಕಾರಿ ಜಗದೀಶಿಗೆ ನಾವು ಒಂದು ಮೆಮೊರಂಡಮ್ ಕೊಟ್ರೆ ಈತ ಕಸದ ಬುಟ್ಟಿಗೆ ಹಾಕಿದ್ದ. ನಾವು ಮೆಮೊರಂಡಮ್ ಕೊಟ್ಟ 15 ದಿವಸದೊಳಗೆ 2 ಮಕ್ಕಳು ಅದೇ ಹೊಂಡಕ್ಕೆ ಬಿದ್ದು ಸತ್ತೋದ್ರು. ಅದೇ ಡಿ.ಸಿ ಜಗದೀಶ್ ವಿರುದ್ಧ ನಾವು 304A ನೆಗ್ಲಿಜೆನ್ಸಿ ಮರ್ಡರ್ ಕೇಸ್ ಹಾಕಿದ್ರೆ ಇವತ್ತಿನವರೆಗೆ ಅವನ ಕೇಸನ್ನೇ ಓಪನ್ ಮಾಡ್ಲಿಲ್ಲ ನಮ್ಮ ಸರ್ಕಾರ. ಆಮೇಲೆ ಇದ್ ಮಾಡ್ತಾರೆ, 2 ಮಕ್ಕಳ ಜೀವಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ? ಹೌದು, ಖಂಡಿತ ಸರ್. ಇದೆಲ್ಲ ಏನಿಲ್ಲ, ಸುಮ್ಮನೆ ಒಂದು ಬಾಲಿಶವಾದ ಹೇಳಿಕೆಗಳು. ಒಂದಿಷ್ಟು ಫೈಲ್ಗಳನ್ನ ರೆಡಿ ಮಾಡಿ ಕಾನೂನು ಅಂದ್ರೆ ನಾವು ಕಾನೂನು ಪ್ರಕಾರ ತಿಂತೇವೆ ಅಂತ. ಇದು ನೀವು ನಮ್ಮ ಮರವೂರು ಬ್ರಿಡ್ಜಿನ ಕತೆ ವಿಚಾರಕ್ಕೆ ಬರುವ ಕೂಡ, ಬ್ರಿಡ್ಜ್ ಕುಸಿಯುತ್ತೆ ಅದಕ್ಕಿಂತ ಮೊದಲು ನೀವು ವರ್ಷಾನುಗಟ್ಲೆಯಿಂದ ನೀವು ದೂರು ಕೊಡ್ತಾ ಬಂದಿದ್ದೀರಿ, ಬ್ರಿಡ್ಜಿನ ಆಸುಪಾಸಲ್ಲಿ ಮರಳುಗಾರಿಕೆ ನಡೀತಾ ಉಂಟು ಅಂತ. ಹೌದು, ಅಲ್ವಾ? ಅದ್ರ ಅಗೇನ್ಸ್ಟ್ ಕೂಡ ನೋಡಿ, ಲೋಕಾಯುಕ್ತಕ್ಕೆ ನಾನು ದೂರು ಕೊಟ್ಟಿದ್ದೆ. ಮಂಗಳೂರು ಲೋಕಾಯುಕ್ತರು ತನಿಖೆ ಮಾಡಿ ಇಲ್ಲಿ ಅಕ್ರಮ ಮರಳುಗಾರಿಕೆ ಆಗ್ತಾ ಉಂಟು, ನಿಲ್ಲಿಸಿ ಅಂತ ಹೇಳಿ ಇವತ್ತಿನ ಲೋಕಾಯುಕ್ತ ಆಗಿರುವಂತ ವಿಶ್ವನಾಥ್ ಶೆಟ್ಟಿಗೆ ರಿಪೋರ್ಟ್ ಕಳಿಸಿದ್ದಾರೆ. ಆದ್ರೆ ಈ ವಿಶ್ವನಾಥ್ ಶೆಟ್ಟಿ ಅಂತ ಒಬ್ಬ ಲೋಕಾಯುಕ್ತ ಏನು ಪ್ರಯೋಜನ ಇಲ್ಲ. ಈ ಮನುಷ್ಯ ಅಂತ ಲೋಕಾಯುಕ್ತರು ಅಂತ ಸಂಸ್ಥೆಯನ್ನ ಹಾಳು ಮಾಡಿಬಿಟ್ರಿ ಮನುಷ್ಯ. ಯಾಕೆ ಹೇಳಿದ್ರೆ ಅಂತ ನಮ್ಮ ವರದಿಯನ್ನು ಇಲ್ಲಿ ಕೊಟ್ಟ ರಿಪೋರ್ಟ್ ಅನ್ನು ಕೂಡ ಎನ್ಕ್ವೈರಿ ಮಾಡಿ ಅಲ್ಲಿ ಅಂತ ಒಂದು ಡಿಡಿಯನ್ನು ಸಸ್ಪೆಂಡ್ ಮಾಡ್ಬೇಕಿತ್ತು, ಕಾನೂನು ಕ್ರಮ ಕೈಗೊಳ್ಳಬೇಕಿತ್ತು. ಏನು ಮಾಡ್ಲಿಲ್ಲ. ಕಾರಣ ಎಂತ ಹೇಳಿದ್ರೆ NGT ಯಲ್ಲಿ ನಮ್ಮ ಅಕ್ರಮ ಮರಳುಗಾರಿಕೆ ಪರವಾಗಿ ವಾದ ಮಾಡಿದಂತವರೇ ಇದೇ ಲೋಕಾಯುಕ್ತ ವಿಶ್ವನಾಥ್ ಶೆಟ್ಟಿ ಅವರ ಮತ. ಇನ್ನೇನಾಗ್ಬೇಕಿಂತ ಇಂಥವರಿಂದ ನಾವು ಏನು, ಇವರೆಲ್ಲ ನಿರಾಶ್ರಿತರ ಗಂಜಿಕೆ ರಿಟೈರ್ಡ್ ಆಗಿ ಸುಪ್ರೀಂ ಹೈಕೋರ್ಟ್ ಅಲ್ಲಿ ರಿಟೈರ್ಡ್ ಆಗಿ ಮನೇಲಿ ಕೂತ್ಕೊಳ್ಬೇಕಿತ್ತು. ಈಗ ಇವರಿಗೆ ಕೂತ್ಕೊಂಡಲ್ಲಿ 2 ಲಕ್ಷ ರೂಪಾಯಿ ಸಂಬಳ ಸಿಗ್ತದೆ, ಕಾರ್ ಸಿಗ್ತದೆ, ಬಂಗ್ಲೋ ಸಿಗ್ತದೆ. ಸುಮ್ಮನೆ ಕೂತ್ಕೊಂಡು ನಮ್ಮಂತವ್ರು ಕಷ್ಟಪಟ್ಟು ಡಾಕ್ಯುಮೆಂಟ್ ತೆಗೆದು ದೂರು ಕೊಟ್ಟರು ಕೂಡ ಅದು ಇಷ್ಟೊಳಗೆ ಒಂದೇ ಒಂದು ಲೋಕಾಯುಕ್ತದಿಂದ ಏನಾದ್ರೂ ಯಾರಿಗೂ ಪನಿಷ್ಮೆಂಟ್ ಆಗಿ ತೋರಿಸಿಕೊಡಿ ಒಂದು 2-3 ವರ್ಷದ ಈಚೆಗೆ. ಇದೆಲ್ಲ ಸುಮ್ಮನೆ ಈ ಲೋಕಾಯುಕ್ತ, ACB ಇವೆಲ್ಲ ಎಷ್ಟೆಷ್ಟು ತನಿಖಾ ಸಂಸ್ಥೆಗಳು ಜಾಸ್ತಿ ಆಗ್ತದೆ ಅಷ್ಟಷ್ಟು ಭ್ರಷ್ಟಾಚಾರ ಮತ್ತು ಜಾಸ್ತಿ ಆಗ್ತಾ ಇರ್ತದೆ. ಈ ತನಿಖಾ ಸಂಸ್ಥೆಗಳ ವಿರುದ್ಧ ಭ್ರಷ್ಟಾಚಾರ ಕಡಿವಾಣ ಹಾಕ್ಲಿಕ್ಕೆ ಅಲ್ಲ, ನೇರವಾಗಿ ನಾನು ಆರೋಪನೆ ಮಾಡ್ತೇನೆ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ಆರೋಪನೆ ಮಾಡ್ತೇನೆ. ಏನ್ ನಮ್ಗೆ ಕಂಟೆಂಟ್ ಆಫ್ ದಿ ಕೋರ್ಟ್ ಅಥವಾ ಮತ್ತೆ ಹೆದರಿಕೆ ಇಲ್ಲ, ಯಾಕಂದ್ರೆ ಲೋಕಾಯುಕ್ತ ಕೋರ್ಟ್ ಅಲ್ಲ, ಅದೀಗ ಬರೀ ಒಂದು ತನಿಖಾ ಸಂಸ್ಥೆ. ಇದು ಈಗ ಸರ್ಕಾರ ನಾವು ಜನರ ದೂರನ್ನು ಕೇಳ್ತೇವೆ ಅಂತ ಹೇಳಿಕೊಂಡಂತಂದು ನೀವು ವಾಸ್ತವ ವಿಚಾರವನ್ನು ಈಗ ಏನು ನಮ್ಮ ವೀಕ್ಷಕರ ಮುಂದೆ ಇಟ್ಟಿದ್ದೀರಿ. ನಾನು ಇಷ್ಟು ದೂರು ಕೊಟ್ಟಿದ್ದೆ, ಏನು ಆಗಿಲ್ಲ ಮತ್ತು ಎಂತೆಲ್ಲ ಅವಘಡಗಳು ಆಯ್ತು ಅಂತ. ಇದು ಶಶಿಧರ ಶೆಟ್ಟಿ ಅವರೇ, ಸೊ ಪರಿಸ್ಥಿತಿ ಇದೇ ರೀತಿ ಆದರೆ ಜನ ತುಂಬ ಒಂದು ನಿರಾಶಾದಾಯಕವಾದಂಥ ಒಂದು ಸನ್ನಿವೇಶದಲ್ಲಿ ಬದುಕುವಂತ ವ್ಯವಸ್ಥೆ ಅಲ್ವಾ? ಜನ ಈ ವಿಚಾರ ಅಂತ ಎಲ್ಲ ಇನ್ನೂ ಕೂಡ ಬಹಳಷ್ಟು ವಿಚಾರ ಇದೆ. ಈಗ 94C ಯಲ್ಲಿ ಅಕ್ರಮ ಸಕ್ರಮದಡಿ ಪಶ್ಚಿಮ ಘಟ್ಟದ 6 ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ನಾವು ಜನರಿಗೆ ಕೊಡ್ತಾ ಇದ್ದೇವೆ ಅಂತ ಅಶೋಕ್ ಮೊನ್ನೆ ಹೇಳಿದ್ರು. ಹೌದು, ಇವ್ರಿಗೆ ತಾಕತ್ತಿದ್ರೆ ಅರ್ಧ ಗಂಟೆ ನಿಮ್ಗೆ ಯಾವ್ದಾದ್ರು ಮೀಡಿಯಲ್ಲಿ ಕೂತ್ಕೊಳ್ಳಿ, ನನ್ನ ಕ್ವಶನ್ಗೆ ಆನ್ಸರ್ ಕೊಡ್ಲಿ. 6 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಕೊಡ್ತಾರಲ್ಲ, ಒಬ್ಬ ಯಾವ ನಿರ್ಗತಿಕನ ಪಾಪದ ವಿದ್ಯೆ 1% ಜನ ತೋರಿಸಿಕೊಡ್ಲಿ. ಎಲ್ಲ 10-20 ಎಕರೆ ಜಾಗ ಇದ್ದವರೇ ಪಶ್ಚಿಮ ಘಟ್ಟ ಬೇಲಿ ಹಾಕೊಂಡು ಇವತ್ತು ಕ್ಯಾನ್ಸರ್ ರೂಪದಲ್ಲಿ ಪಶ್ಚಿಮ ಘಟ್ಟವನ್ನು ಎಲ್ಲಿವರೆಗೆ 3,000 ಎಕರೆ ಇವತ್ತು 3 ಜನ ಸೇರ್ಕೊಂಡು 11,000 ಎಕರೆಗೆ ಅಕ್ರಮ ಸಕ್ರಮಕ್ಕೆ ಹಾಕೊಂಡು ಇವತ್ತು ಬೆಂಚ್ ಮೆಂಬರ್ಸ್ಗಳಿಗೆ ಲಂಚ, ಕೋಟಿಗಟ್ಟಲೆ ಲಂಚ ಕೊಟ್ಟು ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. 1,000 ಎಕರೆ ಒಬ್ಬೊಬ್ಬ 100 ಎಕರೆ ಕೊಡಲ್ಲ, ಸರ್ಕಾರಕ್ಕಿಂತ ನಿಲ್ಲಿಸುವ ಯೋಗ್ಯತೆ ಇಲ್ಲ. 100 ಎಕರೆ ಕೊಡಲ್ಲ. ಒಂದೇ ಪಾಪದವನಿಗೆ 5 ಸೆಂಟ್ಸ್ ಮನೆ ಕಟ್ಕೊಳ್ಳಿಕ್ಕೆ ಸಿಗ್ತಾ ಇಲ್ಲ ಇವತ್ತು. ನನ್ನ ಹತ್ರ ಡಾಕ್ಯುಮೆಂಟ್ ಉಂಟು, ಬರ್ಲಿ ಇವರು ಕಂದಾಯ ಅಧಿಕಾರಿ ಯಾವ ಪಕ್ಷ ಬರ್ತಾರೆ, ಅರ್ಧ ಗಂಟೆ ನನ್ನ ಜೊತೆ ಡಿಸ್ಕಸ್ ಮಾಡಿದ್ರೆ ನನ್ನ ಕ್ವಶನ್ಗೆ ಆನ್ಸರ್ ಕೊಡ್ಲಿ. ಇವರು ಜನರ ಎದುರುಗಡೆ ಬೊಗಳೆ ಬಿಡುದು ಬೇಡ, ಮೀಡಿಯಾದ ಎದುರುಗಡೆ ಸುಳ್ಳು ಹೇಳುದು ಬೇಡ. ಇವರು ಇಡೀ ದೇಶ ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು. ಪಶ್ಚಿಮ ಘಟ್ಟ ತಪ್ಪಲ್ನಲ್ಲೇ ಎಲ್ಲ ಬೇಲಿ ಹಾಕಿಕೊಂಡು ದೊಡ್ಡ ಕುಳಗಳೇ 100-200 ನೀವು ಹೇಳೋ ಪ್ರಕಾರ 1000 ಎಕರೆ ತನಕ. 1000 ಎಕರೆ ನಿರ್ಯಾದಲ್ಲಿ ಇವತ್ತು 3,000 ಎಕರೆಯನ್ನು 3 ಜನ ಸೇರ್ಕೊಂಡು ತಿಂತಾ ಇದ್ದಾರೆ. 3 ಜನ 3,000 ಹೆಕ್ಟೇರ್ ಪ್ರದೇಶವನ್ನ. ಹೌದು.
ಸರ್ಕಾರದ ಕಾನೂನು ಹಾಗಾದರೆ ಬಡವರಿಗೆ ಮಾತ್ರ ಅಷ್ಟೇ. ಇದು ನಿಜವಾಗಿ ವಾಸ್ತವದಲ್ಲಿ ಯಾರು ದರೋಡೆ ಮಾಡ್ತಾ ಇದ್ದಾರೆ ಆರಾಮಿದ್ದಾರೆ ಅವರು. ದರೋಡೆ ಮಾಡ್ಕೊಂಡು ಏನ್ ಗೊತ್ತಾ, ದುಡ್ಡು ನೀವು ಹೊಡೆಯೋದಿದ್ರೆ ಕೋಟಿಗಟ್ಟಲೆ ದುಡ್ಡು ಹೊಡಿಬೇಕು. ಯಾಕಂದ್ರೆ ನಿಮ್ಗೆ ಹೈಕೋರ್ಟ್ ಇಂದ ಹೊಡೆದು ಸುಪ್ರೀಂ ಕೋರ್ಟ್ ವರೆಗೂ ದೊಡ್ಡ ದೊಡ್ಡ ವಕೀಲರಿಗೆ ತಿನ್ಸಲಿಕ್ಕೆ ಕೆಪಾಸಿಟಿ ಉಂಟಾ? ಕಾನೂನನ್ನು ಹೇಗೆ ಬೇಕಾದ್ರೂ ಬ್ರೇಕ್ ಮಾಡಬಹುದು ಇವತ್ತು. ಎಸ್, ಇದು ಶಶಿಧರ್ ಶೆಟ್ರೆ, ಸೊ ಹಾಗಿದ್ರೆ ಈ ಹೊಸ ಮರಳು ನೀತಿ ಅಂತಿಮವಾಗಿ ದೊಡ್ಡ ಮಟ್ಟಕ್ಕೆ ಏನಾದ್ರೂ ಬದಲಾವಣೆಯನ್ನು ತರುತ್ತೆ? ಒಂದು ಬದಲಾವಣೆ ಅಂತ ಹೇಳಿದ್ರೆ ಇವರು ಒಂದನೇದಾಗಿ ಅದೇ ಗ್ರಾಮ ಮಟ್ಟದಲ್ಲಿ ಒಂದು ಗ್ರಾಮ ಪಂಚಾಯತ್ ಅಧಿಕಾರ ಕೊಟ್ಟಿದ್ದು ಸ್ವಾಗತಾರ್ಹ, ಮತ್ತೆ ರಸ್ತೆಯ ಎಡಬಲಗಳಲ್ಲಿ 1 ಕಿಲೋಮೀಟರ್ ಮಾಡಿರುವಂತದ್ದು ಕೂಡ ಒಂದು ಸ್ವಾಗತಾರ್ಹ. ಮತ್ತೆ ಇದರಲ್ಲಿ ವಿಶೇಷವಾದ ಇನ್ನೇನು ಕದ್ಕೊಂಡು ತಿನ್ನಿ ಜಾಸ್ತಿ ಕದೀರಿ ಅಂತ ಎಲ್ಲೂ ಹೇಳಿಲ್ಲ. ಮರಳು ದಿಬ್ಬಗಳ ಐಡೆಂಟಿಫಿಕೇಶನ್ ಅನ್ನು ಸಮಿತಿ ಹೇಗೆ ಮಾಡ್ಬೇಕು, ಸೈಂಟಿಫಿಕ್ ಮಾಡ್ಬೇಕು, ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ನಮ್ಮ ಬೊಮ್ಮಾಯಿಗೂ ಸಾಧ್ಯ ಇಲ್ಲ, ಸಿಎಂಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಇಂಟರ್ನ್ಯಾಷನಲ್ ಲಾದಲ್ಲಿ ಬರುತ್ತೆ, ಅಂಡರ್ ಬರುತ್ತೆ. ಅದು ನಮ್ಮ ಮುಖ್ಯ ಪ್ರೈಮ್ ಮಿನಿಸ್ಟರ್ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ CRZ ಮರಳು ನೀತಿಯನ್ನ. ಹೌದು. ಈಗ ಇನ್ನೊಂದು, ಈ ಬೆಳಿಗ್ಗೆ 6ರಿಂದ ಸಂಜೆ 6ರ ತನಕ ಮರಳು ತೆಗೆಯುವುದು ಮತ್ತು ಸಾಗಾಟ, ಸೊ ಇದರ ಆಚೆಗೆ ಮಾಡಿದ್ರೆ ಅದು ಅಕ್ರಮ ಅಂತ ಮತ್ತು ಅದರ ಕಾನೂನು ಕ್ರಮ ತಗೊಳ್ತೇವೆ ಅಂತ ಈ ನೀತಿಯಲ್ಲಿ ಹೇಳ್ತಾ ಉಂಟು. ಬೆಳಿಗ್ಗೆ 6 ಹೇಳ್ತಾ ಉಂಟು. ಈಗ ನಾನು ತೋರಿಸ್ತೇನೆ. ಅಡ್ಯಾರು ಮತ್ತೆ ಇಲ್ಲಿ ನಮ್ಮ ಕೆಂಜಾರಿನಲ್ಲಿ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆವರೆಗೆ ಒಂದು 25ರಿಂದ 30 ಟ್ರಿಪ್ ಕಂಟೈನರ್ ಹೋಗ್ತದೆ. ಹಿಡಿತಾರೆ, ತಾಕತ್ತಿದ್ರೆ ಹಿಡಿದಾರ ಕೇಳಿ. ಮಂಗಳೂರು ಕಮಿಷನರ್ಗೆ ನಾನು ಬೇಕಾದ್ರೆ ಕೊಡ್ತೇನೆ. ಕಮಿಷನರ್ ಬಿಡಿ ಏನ್ ಪ್ರಯೋಜನ ಇಲ್ಲ. ಇದು ಹರಿರಾಮ್ ಶಂಕರ್ ಅವರಿಗೆ ಮೊನ್ನೆ ಕೊಟ್ಟ ಮೇಲೆ 1-2 ಕಡೆ ದಾಳಿ ಮಾಡಿ ಒಂದಿಷ್ಟು ಟಿಪ್ಪರ್ ವಶಪಡಿಸ್ಕೊಂಡ್ರು ಪಾಪ ಅವರು. ಅವರೊಬ್ಬರೇ ಸದ್ಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಸ್ವಲ್ಪ ಜೀವ ಇದೆ ಅಂತ ತೋರಿಸಿಕೊಡುವರು. ಹೌದು, ಮೊನ್ನೆ ತಲಪಾಡಿ ಹತ್ರ ಕೂಡ ಬಹುಶಃ ಸೀಸ್ ಮಾಡಿದ್ದಾರೆ. ಹೌದು, ಅದೇ ನಮ್ಮ ದೂರುಗಳ ಆಧಾರದ ಮೇಲೆ ಸ್ವಲ್ಪ ರೇಟ್ ಮಾಡಿ. ಯಾಕಂದ್ರೆ ಅವರಿಗೆ ಆಯಾ ಸ್ಥಳೀಯ ಸಂಬಂಧಪಟ್ಟ ಸ್ಟೇಷನ್ ಮೇಲೆ ಅವರಿಗೆ ನಂಬಿಕೆ ಇಲ್ಲೇ ಇರೋದ್ರಿಂದ ಇವರೇ ನೇರವಾಗಿ ಹೋಗಿದ್ದಾರೆ, ಗೊತ್ತಾಯ್ತಾ? ಹೌದು. ಯಾಕಂದ್ರೆ ಒಂದೊಂದು ಸ್ಟೇಷನ್ ಇಂದ ಅಕ್ರಮ ಮರಳು ಗಣಿಗಾರಿಕೆಗಿಂತ ತಿಂಗಳಿಗೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 50-60 ಸಾವಿರ 1 ಲಕ್ಷ ರೂಪಾಯಿ ಹತ್ತ ಹೋಗ್ತದೆ ಮಿನಿಮಮ್. ಒಂದೊಂದು ಪೊಲೀಸ್ ಸ್ಟೇಷನ್ಗೆ ಅಷ್ಟು ತಿಂಗಳಿಗೆ ಅಕ್ರಮ ಮರಳುಗಾರಿಕೆಯಿಂದ ದುಡ್ಡು ಹೋಗುತ್ತೆ ಅಂತ ಹೇಳೋದು ನೀವು? ಹೌದು. ಅದಕ್ಕಾಗಿ ಯಾವ ಸ್ಟೇಷನ್ ಎಲ್ಲಾದ್ರೂ ಒಂದು ಸ್ಟೇಷನ್ ಇನ್ಸ್ಪೆಕ್ಟರ್, ಯಾವ್ದಾದ್ರು ಇನ್ಸ್ಪೆಕ್ಟರ್ ಅಕ್ರಮ ಮರಳುಗಾರಿಕೆ ಲಾರಿ ಹಿಡಿದು ತೋರಿಸಿಕೊಡಿ. ಎಸ್, ಖಂಡಿತ ಇದು ಸವಾಲೇ, ಇದು ನಿಜಕ್ಕೂ ಸವಾಲೇ. ಇದು ಯಾಕೆ ಹಿಡಿದಿಲ್ಲ ಹೇಳಿದ್ರೆ ಅವ್ರದ್ದು ತಿಂಗಳ ಖರ್ಚಿಗೆ ಅದರಲ್ಲೇ ಹೋಗ್ಬೇಕು. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಶೆಟ್ರೆ. ಅದಕ್ಕೆ IPS ಕಡೆ ಬರ್ಬೇಕಾ ಇವ್ರನ್ನ ನೋಡಿ. ಉಡುಪಿ DC ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ DC ಹೋದ್ರು. ಯಾಕೆ ಹೋದ್ರು? ಯಾಕಂದ್ರೆ ಅಲ್ಲಿ ವ್ಯವಸ್ಥೆ ಹಾಗಾಗಿದೆ. ಕೆಲ ಹಂತ ಎಲ್ಲರೂ ಕೂತ್ಕೊಂಡು ಕಿತ್ಕೊಂಡು ತಿಂತಕ್ಕಂಥವ್ರೆ. ಈಗ ಸಾಮಾನ್ಯ ಜನರು ದೂರು ಕೊಟ್ರೆ ಅಥವಾ ಸಾಮಾನ್ಯ ಸ್ವಲ್ಪ ಕಾಳಜಿ ಇದ್ದ ಅಧಿಕಾರಿ ಏನಾದ್ರು ರೈಡ್ ಮಾಡ್ಲಿಕ್ಕೆ ಹೋದ್ರೆ ಇವರ ಟಿಪ್ಪರ್ಗಳು ಬಂದು ಅಡ್ಡ ನಿಲ್ಲುತ್ತೆ. ಟಿಪ್ಪರ್ ಬಂದು ಅಡ್ಡ ನಿಲ್ಲಿಕ್ಕೆ ಸಾಮಾನ್ಯ ಒಬ್ಬ ಇನ್ಸ್ಪೆಕ್ಟರ್ ದರ್ಜೆ ಸೊಂಟದಲ್ಲಿ ಪಿಸ್ತೂಲ್ ಕೊಟ್ಟಿರ್ತಾರೆ. ಅದು ಚಂದಕ್ಕೆ ಅಲ್ಲ. ಎಸ್, ಎಕ್ಸಾಕ್ಟ್ಲಿ. ಇವರ ಕೈಲಿ ಪಿಸ್ತೂಲ್ ಕೊಡುವುದಕ್ಕೆ? ಎಸ್, ಖಂಡಿತ. ಆತ್ಮರಕ್ಷಣೆ ಅವರಿಗೆ ಫೈರ್ ಮಾಡ್ಲಿಕ್ಕೆ ಅಧಿಕಾರ ಇದೆ. ಇವನ್ನ ಟಿಪ್ಪರ್ ತಗೊಂಡು ಅಡ್ಡ ಎಲ್ಲರೂ ಹಾಗೆ ಟಿಪ್ಪರ್ ಅಡ್ಡ ನಿಂತ್ಕೊಂಡು ಕಾನೂನು ಬ್ರೇಕ್ ಮಾಡುದಿದ್ರೆ ಇಂಡಿಯಾ ನಡೀತಾ ಇರ್ಲಿಲ್ಲ. ಇನ್ನು ಇಡೀ ಬಿಹಾರ ರಿವರ್ಸ್ ಹೋಗ್ತಾ ಇತ್ತು. ಹೌದು, ನಿಜ. ಪೊಲೀಸರು ಮತ್ತು ಆಡಳಿತ ವ್ಯವಸ್ಥೆ ಸ್ವಲ್ಪ ಬಿಸಿ ಮುಟ್ಟಿಸಬೇಕಾಗತ್ತೆ. ಎಸ್, ಇದು ಸರ್ ಶೆಟ್ರೆ, ಥ್ಯಾಂಕ್ ಯು. ಅಕ್ರಮ ಮರಳು ಅಥವಾ ಅಕ್ರಮ ಮರಳು ಯಾವ ರೀತಿ ಜನರ ಬದುಕನ್ನು ಹಿಂಡಿ ಇಪ್ಪೆ ಮಾಡಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ಕೂಡ. ಸರ್ಕಾರ ಹೊಸ ನೀತಿಯನ್ನು ಘೋಷಣೆ ಮಾಡಿದೆ, ಮರಳು ನೀತಿಯನ್ನು. ಘೋಷಣೆ ಅಂತ ಹೇಳಿದ್ರೆ ಈಗಾಗಲೇ ಅದು ಸಂಪುಟ ಸಭೆಯಲ್ಲಿ ಅನುಮೋದನೆಗೊಂಡಿದೆ. ಇನ್ನೊಂದು ಕಾನೂನಾಗಿ ಸದ್ಯದಲ್ಲಿ ಬರುತ್ತೆ. ಸೊ ಎಸ್, ಶಶಿಧರ ಶೆಟ್ಟಿಯವರು ಹೇಳುವ ಪ್ರಕಾರ 2 ವಿಚಾರಗಳು ಅದರಲ್ಲಿ ತುಂಬ ಸ್ವಾಗತಾರ್ಹ ಅಂತ. ಈಗ ಒಂದು ನೀತಿ ಹೊಸತ್ತು ಬರುವಾಗ ಒಂದಷ್ಟು ಪರಿಷ್ಕರಣೆಗಳು ಖಂಡಿತವಾಗಿ ಇದ್ದೇ ಇರುತ್ತೆ, ಹಳೆಯದಕ್ಕೂ ಹೊಸದಕ್ಕೂ ಬರುವ ಸಂದರ್ಭದಲ್ಲಿ. ಅದಕ್ಕಾಗಿ ಹೊಸ ನೀತಿ ಅಂತ ಹೇಳಿಕೊಳ್ಳುವಂಥದ್ದು. 2 ವಿಚಾರಗಳನ್ನು ಅವರು ಇಲ್ಲಿ ಬಾರಿ ಸ್ಪಷ್ಟವಾಗಿ ಸ್ವಾಗತಾರ್ಹ ಅಂತ ವಿಚಾರ ಅಂತ ಹೇಳಿದ್ರು. ಒಂದು ಸ್ಥಳೀಯವಾಗಿ ಲೋಕಲ್ ಲೆವೆಲಲ್ಲಿ, ಅಂದರೆ ಪಂಚಾಯತ್ ವ್ಯಾಪ್ತಿಯ ಒಳಗಡೆ ಅದು ಸಣ್ಣ ಪ್ರಮಾಣದ ಮರಳುಗಾರಿಕೆ ಇಲ್ಲಿ ಗಮನಿಸಬೇಕು. ಸಣ್ಣ ಪ್ರಮಾಣದ ಮರಳುಗಾರಿಕೆ, ಅದು ಹಳ್ಳ ಇರ್ಬೋದು, ಕೆರೆ ಇರ್ಬೋದು, ಜಮೀನಲ್ಲಿ ಇರ್ಬೋದು. ಸಣ್ಣ ಪ್ರಮಾಣದ ಮರಳುಗಾರಿಕೆ ಮಾಡೋದಿದ್ದರೆ ಮತ್ತು ಅದರ ಮಾರಾಟ ಮತ್ತು ಅದರ ಪೂರೈಕೆ ಅಂದರೆ ಸಾಗಾಣಿಕೆ, ಇವೆಲ್ಲದಕ್ಕೆ ಕೂಡ ಪರವಾನಗಿ ಕೊಡುವಂಥ ಅಧಿಕಾರವನ್ನು ಆಯಾ ಸ್ಥಳೀಯ ಗ್ರಾಮ ಪಂಚಾಯತಿಗೆ ನೀಡಲಾಗಿದೆ ಅಂತ. ಇದನ್ನು
ಪರಿಸರ ಹೋರಾಟಗಾರರು ಸ್ವಾಗತ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೀಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮಿತಿಗಿಂತ ಜಾಸ್ತಿ ಅಥವಾ ಇಡೀ ಪರಿಸರಕ್ಕೆ ಹಾನಿಯಾಗುವ ರೀತಿಯಲ್ಲಿ ಅಥವಾ ಇಡೀ ನದಿ ಪಾತ್ರಕ್ಕೆ ತೊಂದರೆ ಆಗುವ ರೀತಿಯಲ್ಲಿ ಅಥವಾ ಕೆರೆ ಇರ್ಬೋದು ಅಥವಾ ಜಮೀನು ಇರ್ಬೋದು ಯಾವುದಕ್ಕೆ ಕೂಡ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಇಲ್ಲಿ ಮರಳುಗಾರಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಒಂದು ಪಂಚಾಯತ್ನ ಕಣ್ಣೋಟಕ್ಕೆ ಅಥವಾ ಪಂಚಾಯತ್ನ ವ್ಯಾಪ್ತಿಗೆ ಕೊಟ್ಟರೆ ಅಂದರೆ ಆವಾಗ ಸ್ಥಳೀಯ ಜನರು ಕೂಡ ನೋಡ್ತಾರೆ ಅಥವಾ ಸ್ಥಳೀಯ ಪಂಚಾಯತ್ ಸಭೆಯಲ್ಲಿ ಕೂಡ ಇದು ಆಮೇಲೆ ಅದು ಚರ್ಚೆಗೆ ಬರ್ಬೋದು ಅಥವಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತಹ ಸಮಿತಿ ಅವರಿಗೆ ಕೂಡ ಮೇಲುಸ್ತುವಾರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ದಿಸ್ ಒಂದು ಒಳ್ಳೆಯ ವಿಚಾರ ಅಂತ. ಆಮೇಲೆ ಇದು ಸೇತುವೆಯ ಬಲಗಡೆ ಮತ್ತು ಎಡಗಡೆ ಎರಡೂ ಬದಿಯಲ್ಲಿ ಕೂಡ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮರಳುಗಾರಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಏನು ಈ ನೀತಿಯಲ್ಲಿ ಹೇಳಿರುವಂಥದ್ದು ಮತ್ತು ಹೆದ್ದಾರಿಯ 1 ಕಿಲೋಮೀಟರ್ ಆಸುಪಾಸಲ್ಲಿ ಮಾಡಲಿಕ್ಕೆ ಇಲ್ಲ ಅನ್ನುವಂಥ ನಿರ್ಬಂಧ ಇದು ಕೂಡ ಸ್ವಾಗತಾರ್ಹ ವಿಚಾರ ಅಂತ ಅವರು ಹೇಳ್ತಾರೆ. ಉಳಿದಂತೆ ಇತರ ನಿಯಮಗಳೆಲ್ಲ ಆಲ್ಮೋಸ್ಟ್ ಎಲ್ಲವೂ ಈ ಹಿಂದೆ ಇದ್ದದ್ದೇ ಮತ್ತು ಏನೋ ನದಿ ಪಾತ್ರದಲ್ಲಿ ಅಥವಾ ಸಮಿತಿಗಳಲ್ಲಿ ಅದು ತಾಲೂಕು ಇರ್ಬೋದು ಜಿಲ್ಲಾ ಮಟ್ಟದ ಸಮಿತಿ ಇರ್ಬೋದು ಅದಕ್ಕೆ ಪರಿಸರ ಪರ ಹೋರಾಟಗಾರರನ್ನು ಅಂದರೆ NGO ದ ಪ್ರತಿನಿಧಿಗಳನ್ನು ಸೇರಿಸಿಕೊಳ್ಳಬೇಕಾಗಿತ್ತು ಆ ಸಮಿತಿಗೆ. ಅದು ಈಗ ಏನಾಗಿದೆ ಅಂತ ಹೇಳಿದರೆ ಇವತ್ತು ಘೋಷಣೆ ಅಥವಾ ಮೊನ್ನೆಯ ಈ ಒಂದು ಹೊಸ ನೀತಿಯ ಒಳಗಡೆ ಅವರು ಹೇಳ್ತಾರೆ ಯಾರಿಗೆ ನಿವೃತ್ತ ಸೈನಿಕರು ನಿವೃತ್ತ ಅಧಿಕಾರಿಗಳು ಮತ್ತು ಪರಿಸರಕ್ಕೆ ಸಂಬಂಧಿಸಿದಂಥ ಅಧ್ಯಾಪಕರುಗಳು ಅಂತ. ಅಧ್ಯಾಪಕರುಗಳನ್ನು ನೀವು ಎಷ್ಟು ಸುಲಭದಲ್ಲಿ ಮೋಸ ಮಾಡೋದಿಲ್ಲ, ಆದರೆ ಪರಿಸರ ಹೋರಾಟಗಾರರನ್ನು ಸುಲಭದಲ್ಲಿ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬಹುಶಃ ಸರ್ಕಾರಕ್ಕೆ ಕೂಡ ಇದು ನೋಡಿ ಈ ರೀತಿಯ ಖಡಕ್ಕಾಗಿ ಮಾತನಾಡುವವರು ಅಥವಾ ಖಡಕ್ಕಾಗಿ ವರದಿಗಳನ್ನು ಕೊಡುವವರು ಸರ್ಕಾರಕ್ಕೆ ಕೂಡ ಇಷ್ಟ ಆಗುವುದಿಲ್ಲ. ಯಾವತ್ತೂ ಕೂಡ ಸತ್ಯ ಕಹಿಯಾಗಿರುತ್ತದಂತೆ, ಸತ್ಯ ಅಪ್ರಿಯವಾಗಿರುತ್ತೆ ಅಂತೆ. ಸೊ ಹಾಗಾಗಿ ಪರಿಸರ ಹೋರಾಟಗಾರರನ್ನು ಇಲ್ಲಿ ಸಮಿತಿಯಲ್ಲಿ ಹಾಕಿಕೊಳ್ಳಿಕ್ಕೆ ಸರ್ಕಾರ ಕೂಡ ಸಿದ್ಧ ಇಲ್ಲ. ಇದನ್ನು ಅವರು ಶ್ರೀಧರ ಶೆಟ್ಟಿ ಅವರು ಕೂಡ ಭಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ NGT ರಾಷ್ಟ್ರೀಯ ಹಸಿರುಪೀಠ ಹೇಳಿರುವಂಥದ್ದು ಪರಿಸರ ಹೋರಾಟ ಮಾಡ್ತಾ ಇರುವಂಥ NGOಗಳನ್ನೇ ಅಥವಾ NGO ಪ್ರತಿನಿಧಿಗಳನ್ನೇ ಸಮಿತಿಯಲ್ಲಿ ಸೇರಿಸಿಕೊಳ್ಳಿ ಅಂತ. ಅಂದರೆ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಸತ್ಯ ಯಾವತ್ತೂ ಕೂಡ ಅಪ್ರಿಯ ಅನ್ನುವಂಥ ವಿಚಾರವೇ, ಅದರಾಚೆಗೆ ಬೇರೆ ಏನು ಅಲ್ಲಿ ವಿಷಯಗಳಿಲ್ಲ. ಸೊ ಈ ಎಲ್ಲ ನೆಲೆಗಳಲ್ಲಿ ಅವರು ವಿಶ್ಲೇಷಣೆ ಮಾಡಿರುವಂಥದ್ದು ನೋಡುವ ಯಾವ ರೀತಿಯ ಬದಲಾವಣೆಗಳು, ಯಾವ ರೀತಿಯ ಪರಿಸರ ಸಹ್ಯವಾದ ರೀತಿಯ ಮರಳು ಗಣಿಗಾರಿಕೆ, ಪರಿಸರ ಸಹ್ಯವಾದ ರೀತಿಯಲ್ಲಿ. ಯಾಕಂತ ಹೇಳಿದ್ರೆ ನಮಗೆ ಅಭಿವೃದ್ಧಿ ಅನ್ನೋದು ಬೇಕು, ಡೆವಲಪ್ಮೆಂಟ್ ಆಗಬೇಕು, ಕಟ್ಟಡಗಳು, ಸೇತುವೆಗಳು, ಮನೆಗಳು ನಿರ್ಮಾಣ ಆಗುವಂಥದ್ದು, ದೊಡ್ಡ ರಸ್ತೆಗಳು ಇವೆಲ್ಲವೂ ಕೂಡ ಒಂದು ಅಭಿವೃದ್ಧಿಯ ಭಾಗಗಳೇ. ಬಟ್ ಅಭಿವೃದ್ಧಿಯ ಸಂದರ್ಭದಲ್ಲಿ ಕೂಡ ನಾವೊಂದು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೇವೆ. ಯಾರಿಗೂ ಕೂಡ ಪರಿಸರಕ್ಕೆ ಇರ್ಬೋದು, ಜನಕ್ಕೆ ಇರ್ಬೋದು, ಕಾಡಿಗೆ ಇರ್ಬೋದು ಅಥವಾ ನಾಡಿಗೆ ಇರ್ಬೋದು, ಯಾರಿಗೂ ಕೂಡ ತೊಂದರೆಯಾಗದ ರೀತಿಯಲ್ಲಿ ಅಭಿವೃದ್ಧಿ ಅಂತ ಹೇಳ್ತೇವಲ್ಲ, ಅದನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರವಾದಂಥ ಒಂದು ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು. ಅದಕ್ಕೆ ಅವರು ಕೂಡ ಅದನ್ನು ಸಹಮತ ವ್ಯಕ್ತಪಡಿಸಿದರು. ಸೊ ಉಳಿದಂತೆ ಕ್ರಮ ನಡೆಯುತ್ತೆ. ಪೊಲೀಸ್ ಠಾಣೆಯವರು ಎಚ್ಚರಿಕೆ ವಹಿಸಿಕೊಳ್ಳಬೇಕು. ಆಮೇಲೆ ಅವರ ಸುಮ್ಮನೆ ಏನೋ ಕ್ರಮ ಮರಳುಗಾರಿಕೆ ಮಾಡ್ತಾ ಇರುವವರನ್ನು ಸುಮ್ಮನೆ ಬಿಟ್ಟು ಬಿಡಬಾರದು ಅನ್ನುವಂಥ ಒಂದು ಕಾಳಜಿ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಶಶಿಧರ ಶೆಟ್ಟಿ ಅವರು ಹೇಳಿದ್ದಾರೆ. ಎಸ್, ನಾನು ಮುಂದಿನ ವಿಚಾರಕ್ಕೆ ಬರ್ತೇನೆ. ಮುಂದಿನ ವಿಚಾರಕ್ಕೆ ಬರುವಾಗ ಒಂದು ಕಡೆ ಏನು ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿಯ ಗದ್ದಲ ಈ ಗದ್ದಲದ ನಡುವೆ ಮುಖ್ಯಮಂತ್ರಿಯವರು ಪ್ರಧಾನಿಯವರನ್ನು ಇವತ್ತು ದಿಲ್ಲಿಯಲ್ಲಿ ಭೇಟಿ ಮಾಡಿದ್ದಾರೆ. ಪ್ರಧಾನಿಯವರನ್ನು ಮುಖ್ಯಮಂತ್ರಿಯವರು ಭೇಟಿ ಮಾಡಿರುವ ವಿಚಾರ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ದಿಲ್ಲಿಯಲ್ಲಿ ಭೇಟಿ ಮಾಡಿದರು. ಭೇಟಿ ಮಾಡಿದ ಬಳಿಕ ಹೇಳಿದರು, ನಾನು ರಾಜ್ಯದಲ್ಲಿ 4-5 ಕಾರ್ಯಕ್ರಮಗಳಿಗೆ ಪ್ರಧಾನಿಯವರನ್ನು ಆಹ್ವಾನ ಮಾಡಿದ್ದೇನೆ. ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ರಾಜ್ಯದ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮತ್ತು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಜೊತೆಗೆ ಸರ್ಕಾರಕ್ಕೆ, ಅಂದರೆ ಸರ್ಕಾರ ಅಂತ ಹೇಳಿದ್ರೆ ನನ್ನ ನೇತೃತ್ವದ, ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಮೊನ್ನೆಗೆ 100 ದಿವಸ ಆಯಿತು. ನನ್ನ 100 ದಿವಸದ ಅವಧಿಯಲ್ಲಿ 100 ಡೇಸ್ ಶೋದಲ್ಲಿ ಏನೆಲ್ಲ ನಾನು ಮಾಡಿದೆ ಅಥವಾ ಯಾವೆಲ್ಲ ಅಭಿವೃದ್ಧಿ ಯೋಜನೆಗಳು ಮತ್ತು ಸರ್ಕಾರಕ್ಕೆ ಹೊಸ ಸರ್ಕಾರದ ಇಮೇಜ್ ತಂದುಕೊಡುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಿದೆ, ಈ ಎಲ್ಲ ವಿಚಾರಗಳನ್ನು
ಪ್ರಧಾನಿ ಅವರ ಜೊತೆಗೆ ನಾನು ಹಂಚಿಕೊಂಡಿದ್ದೇನೆ, ಅಭಿಪ್ರಾಯ ಹಂಚಿಕೊಂಡಿದ್ದೇನೆ ಮತ್ತು ಅವರಿಗೆ ಮನವರಿಕೆ ಮಾಡಿದೆ ಅಥವಾ ಅವರಿಗೆ ವಿವರ ನೀಡಿದೆ ಅನ್ನುವಂಥ ವಿಚಾರವನ್ನು ಅವರು ನಮ್ಮ ಇವತ್ತು ಒಂದು ಮಾಧ್ಯಮ ತಿಳಿಸಿದ್ದಾರೆ. ಮಾಧ್ಯಮಗಳಿಗೆ ಈಗಾಗಲೇ ತನ್ನ ಭೇಟಿಯ ಬಗ್ಗೆ ಮಾತನಾಡ್ತಾ ಅವರು ತಿಳಿಸಿದರು. ಸೊ ಇಲ್ಲಿ ಇನ್ನೊಂದು ವಿಚಾರ ಭಾರಿ ಚರ್ಚೆಗೆ ಒಳಗಾಗ್ತಾ ಇರುವಂಥದ್ದು ನಿನ್ನೆಯ ದಿವಸದಿಂದ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿರುವಂಥದ್ದು ಕರ್ನಾಟಕದಲ್ಲಿ ಬಿಟ್ ಕಾಯಿನ್ ಅಂದರೆ ಕ್ರಿಪ್ಟೋ ಕರೆನ್ಸಿಯ ಬೇರೆ ಬೇರೆ ಕರೆನ್ಸಿಗಳಿದೆ, ಡಿಜಿಟಲ್ ಕರೆನ್ಸಿ, ಅದರಲ್ಲಿ ಬಿಟ್ ಕಾಯಿನ್ ಕೂಡ ಒಂದು. ಬಿಟ್ ಕಾಯಿನ್ನ ಭಾರಿ ದೊಡ್ಡ ಮಟ್ಟದ ದಂಧೆ ಅಥವಾ ಹಗರಣ ನಡೆದಿತ್ತು. ಆ ಹಗರಣದಲ್ಲಿ ಆಡಳಿತಾರೂಢ ಪಕ್ಷದ ನಾಯಕರುಗಳು ತಗಲಿ ಹಾಕಿಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಯಾಕಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ವಿಚಾರವಾಗಿ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಭಾರಿ ದೊಡ್ಡ ಸಂಚಲನ ಮಾಡಿರುವಂಥ ವಿಚಾರ. ಶಿಕ್ರಿ ಇವರು ಬಂಧನಕ್ಕೆ ಒಳಗಾಗಿರುವಂಥ ಶ್ರೀಕೃಷ್ಣ ಅನ್ನುವಂಥ ಹ್ಯಾಕರ್ ಯಾವ ರೀತಿ ಆತ ಈ ಒಂದು ಕ್ರಿಪ್ಟೋ ಬಿಟ್ ಕಾಯಿನ್ ಲೆಜರ್ಗಳನ್ನು ಹ್ಯಾಕ್ ಮಾಡಿ ಆತ ಮಾಡಿರುವಂಥ ಕಿತಾಪತಿ ಜೊತೆಗೆ ಆತನಲ್ಲಿರುವಂಥ ಮಾಹಿತಿ ಸ್ಫೋಟಗೊಂಡು ಆಗಿರುವಂಥ ಅಂದರೆ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಮತ್ತು ಮಾಧ್ಯಮದ ವಲಯದಲ್ಲಿ ಮತ್ತು ಒಟ್ಟು ತನಿಖಾ ವಲಯದಲ್ಲಿ ಅಥವಾ ಬ್ಯೂರೋಕ್ರಸಿ ಲೆವೆಲಲ್ಲಿ ಕೂಡ ಭಾರಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಉಂಟು ತುಂಬ ದಿವಸದಿಂದ. ಯಾರು ಈ ಆರೋಪಿ, ಯಾರಿಗೆ ಸಂಬಂಧಿತರು? ಈಗ ಬಿಜೆಪಿಯವರ ಮೇಲೆ, ಆಡಳಿತಾರೂಢ ಪಕ್ಷದ ಮೇಲೆ ಕಾಂಗ್ರೆಸ್ನವರು ನೇರಾನೇರಿ ಆರೋಪಗಳ ಮಾಡ್ತಾ ಇದ್ದ ಸಂದರ್ಭದಲ್ಲೆಲ್ಲ ಈಗ ಬಿಜೆಪಿಯವರು ಕೂಡ ತಿರುಗು ಬಾಣ ಬಿಡ್ತಾ ಇದ್ದಾರೆ. ನಮ್ಮ ಪಕ್ಷದವ್ರು ಮಾತ್ರ ಅಲ್ಲ, ನಿಮ್ಮ ಪಕ್ಷದ ಮುಖಂಡರ ಮಕ್ಕಳು ಕೂಡ ಈ ಒಂದು ಬಿಟ್ ಕಾಯಿನ್ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಅವರಿಗೆ ಕೂಡ ಸಂಪರ್ಕ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಒಂದು ಕಡೆ ಆರೋಪ ಪ್ರತ್ಯಾರೋಪ ನಡೀತಾ ಇರುವ ಸಂದರ್ಭದಲ್ಲೇ ಈ ಒಂದು ಬಿಟ್ ಕಾಯಿನ್ ಸೃಷ್ಟಿ ಮಾಡಿರುವಂಥ ಒಂದು ಗದ್ದಲ ಇದೆ ಅಲ್ವಾ. ಸಾಮಾನ್ಯ ಇದೊಂಥರ ಇಲ್ಯೂಷನ್ ಇದ್ದಾಗ, ಇದೊಂಥರ ಭ್ರಮೆ ನಾವು ಕೈಯಲ್ಲಿ ಹಿಡಿಲಿಕ್ಕೆ ಪ್ರಯತ್ನ ಪಟ್ಟ ರೀತಿಯಲ್ಲಿ, ಇದು ಭ್ರಮೆಯನ್ನು ಕೈಯಲ್ಲಿ ಹಿಡಿಲಿಕ್ಕೆ ಪ್ರಯತ್ನ ಪಟ್ಟ ರೀತಿಯಲ್ಲಿ. ಯಾಕಂತ ಹೇಳಿದ್ರೆ ಎಲ್ಲಿದೆ ಬಿಟ್ ಕಾಯಿನ್ ಅಂತ ಹೇಳಿದ್ರೆ ನಿಮ್ಗೆ ಅದು ಕೈಗೆ ಸಿಗೋದಿಲ್ಲ. ಎಲ್ಲಿದೆ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದ್ರೆ ಅದು ನಿಮ್ಮ ಕೈಗೆ ಸಿಗೋದಿಲ್ಲ. ನೀವೀಗ ಡಿಜಿಟಲ್ ಪಾವತಿಯ ಯುಗದಲ್ಲಿ ನಾವು ಇದ್ದೇವೆ. ಎಸ್, ನೀವು ಮಾಡುವಂಥ ಅದು ಗೂಗಲ್ ಪೇನೋ ಅಥವಾ RTGS ಮತ್ತೊಂದು ಇನ್ನೊಂದು ಯಾವುದೇ ರೀತಿಯ ಪೇಮೆಂಟ್ ಕ್ಯಾಶ್ ಅಲ್ಲದೆ, ನಗದು ಅಲ್ಲದ ರೀತಿಯಲ್ಲಿ ಮಾಡುವಂಥ ಯಾವ ಪೇಮೆಂಟಿಗೆ ಕೂಡ ಬ್ಯಾಂಕಿನಲ್ಲಿಂದ ಲೆಕ್ಕ ಇರುತ್ತೆ. ಬ್ಯಾಂಕಿನ ಲೆಕ್ಕ ಪುಸ್ತಕದಲ್ಲಿಂದ ಲೆಕ್ಕ ಇದ್ದೇ ಇರುತ್ತೆ. ನಿಮ್ಮ ಖಾತೆಯಿಂದ ಎಷ್ಟು ಹೋಯ್ತು, ಎಷ್ಟು ಬಂತು ಅಂತ. ಸೊ ನಾಳೆ ಅದು ತನಿಖಾಧಿಕಾರಿಗಳು ಕೇಳಿದರೆ ಕೊಡ್ತಾರೆ, ಅಥವಾ ಬ್ಯಾಂಕಿನವರಿಗೆ ಅದು ಗೊತ್ತಿರುತ್ತೆ, ಅಥವಾ ನಿಮಗಂತೂ ಪಕ್ಕಾ ಗೊತ್ತಿರುತ್ತೆ. ಸೊ ಇದು ನಿಮಗೆ ಇದೆಲ್ಲಕ್ಕಿಂತ ಮೇಲಾಗಿ ಸರ್ಕಾರಕ್ಕೆ ಗೊತ್ತಿರುತ್ತೆ. ಕ್ರಿಪ್ಟೋ ಕರೆನ್ಸಿಯ ವ್ಯವಹಾರಗಳು ಆ ರೀತಿ ಅಲ್ಲ, ಬಿಟ್ ಕಾಯಿನ್ ವ್ಯವಹಾರ ಆ ರೀತಿ ಅಲ್ಲ. ಈಗ ನೀವು ಡಿಜಿಟಲ್ ಪಾವತಿಯೇ ಮಾಡಿ ಅಥವಾ ನಗದು ಪಾವತಿಯೇ ಮಾಡಿ, ನಗದು ಎಲ್ಲಿಂದ ತಂದಿರಿ, ಎಲ್ಲಿಂದ ಹೋಯ್ತು, ಎಲ್ಲಿಗೆ ಹೋಯ್ತು ಅನ್ನೋ ಬಗ್ಗೆ ಒಂದು ಲೆಕ್ಕ ಇರುತ್ತೆ. ಅದಕ್ಕೊಂದು ಟ್ಯಾಕ್ಸ್, ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಟ್ಯಾಕ್ಸ್, ತೆರಿಗೆ ಇದ್ದೇ ಇರುತ್ತೆ. ಅಂದರೆ ಸರ್ಕಾರದ ಕಾನೂನು ಅಥವಾ ಸರ್ಕಾರದ ಮೂಗಿನ ನೇರಕ್ಕೆ ನಿಮ್ಮ ವ್ಯವಹಾರ ನಡೀತಾ ಇರುತ್ತೆ. ಇದು ಒಂದು ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲೂ ಕೂಡ ನಡೆಯುವಂಥ ಒಂದು ಆರ್ಥಿಕ ವ್ಯವಹಾರ. ಆದರೆ ನೀವು ಬಿಟ್ಕಾಯಿನ್ನ ವಿಚಾರಕ್ಕೆ ಬಂದರೆ ಇಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿಯ ವ್ಯವಹಾರ ನಡೆಯುತ್ತೆ. ಆದರೆ ಅದ್ಯಾವುದು ಕೂಡ ಸರ್ಕಾರದ ಗಮನಕ್ಕೆ ಬರುವುದಿಲ್ಲ, ಅದ್ಯಾವುದು ಕೂಡ ಸರ್ಕಾರದ ತೆರಿಗೆ ನೀತಿಯ ವ್ಯಾಪ್ತಿಗೆ ಬರುವುದಿಲ್ಲ. ಇವರ್ಯಾರು ಕೂಡ ಸರ್ಕಾರಕ್ಕೆ 1 ರೂಪಾಯಿಯ ತೆರಿಗೆಯನ್ನು ಪಾವತಿಸುವುದಿಲ್ಲ. ಸೊ ಇದು ಆದರೆ ಇವರ ದುಡ್ಡಲ್ಲಿ ಉಂಟು ಅಂತ ಕೇಳಿದರೆ ಅದೆಲ್ಲ ಕೂಡ ಡಿಜಿಟಲ್ ಫಾರ್ಮೆಟಲ್ಲೇ ಇರುವಂಥದ್ದು, ನಗದಿನ ಸ್ವರೂಪದಲ್ಲೂ ಅದು ಇರುವುದಿಲ್ಲ. ಸೊ ಹಾಗಾಗಿ ಇದನ್ನು ಟ್ರೇಸ್ ಮಾಡೋದು ಅಷ್ಟು ಸುಲಭದ ವಿಚಾರ ಕೂಡ ಅಲ್ಲ. ನಾವೇನೋ ಕೋಟಾ ನೋಟನ್ನೆಲ್ಲ ಮೊದಲೆಲ್ಲ ಪೊಲೀಸರು ಹೇಳ್ತಾ ಇದ್ದಾರಲ್ಲ, 500 ಕೋಟಾ ನೋಟನ್ನು ವಶಪಡಿಸಿಕೊಂಡೆವು, 10,000 ಕೋಟಾ ನೋಟನ್ನು ವಶಪಡಿಸಿಕೊಂಡೆವು ಅಂತ. ಸೊ ಈ ಬಿಟ್ ಕಾಯಿನ್ ವಿಚಾರದಲ್ಲಿ ಅಥವಾ ಕ್ರಿಪ್ಟೋ ಕರೆನ್ಸಿಗಳ ಯುಗದಲ್ಲಿ ನಾನು ಅಷ್ಟು ವರ್ಷ ಇಷ್ಟು ವರ್ಷ ಅಂತ ಹೇಳಿದ್ರು ಕೂಡ ಎಸ್ ಹಾರ್ಡ್ ಅದು ನಿಮಗೆ
ಕೈಗೆ ಸಿಗೋದಿಲ್ಲ. ಎಲ್ಲ ಡಿಜಿಟಲ್ ಪಾವತಿಯ ರೂಪದಲ್ಲಿ ಆಯಾಯ ಗುಂಪಿನ ಆಯಾಯ ಸರ್ಕಲ್ನ ವ್ಯವಹಾರದ ನಡುವೆ ಆ ಒಂದು ಸರ್ಕಲ್ನ ಒಳಗೆ ಸೇರಿಕೊಂಡಿರುವ ಜನರ ಒಳಗಡೆ ಅದು ಪಾವತಿ ಮರುಪಾವತಿಯ ರೂಪದಲ್ಲಿ ಆ ಟ್ರಾನ್ಸಾಕ್ಷನ್ ಆಗುತ್ತಾ ಇರುತ್ತೆ. ಸೊ ಇಲ್ಲಿ ಅವರದು ಆ ಟ್ರಾನ್ಸಾಕ್ಷನ್ ಆ ಸರ್ಕಲ್ನವರದು ಲೋಕವೇ ಬೇರೆ, ಅವರದೇ ಲೋಕ, ಅವರದೇ ಆರ್ಥಿಕ ನೀತಿ. ಯಾವ ಸರ್ಕಾರದ ಕಾನೂನು ಕೂಡ ಅಲ್ಲಿಗೆ ಲಗಾಯತ್ಗೆ ಬರುವುದಿಲ್ಲ, ಅಥವಾ ಯಾವ ಟ್ಯಾಕ್ಸ್ ಯಾವ ತೆರಿಗೆ ನೀತಿ ಕೂಡ ಅವರಿಗೆ ಅನ್ವಯಿಸುವುದಿಲ್ಲ, ಅಥವಾ ಯಾವ ತೆರಿಗೆ ನೀತಿಯ ಒಳಗಡೆ ಅದನ್ನು ತರಲಿಕ್ಕೂ ಆಗೋದಿಲ್ಲ. ಸೊ ಇದು ಹಿಂದೆ ನಮ್ಮಲ್ಲಿ ಹವಾಲಾ ದಂಧೆಗಳು ನಡೀತಾ ಇತ್ತು, ಅದೇ ಥರದ್ದೇ. ಸೊ ಇನ್ನೊಂದು ಥರ ಹೇಳ್ಬೇಕಂದ್ರೆ ಇದು ಪಕ್ಕಾ ಜೂಜು ಕೂಡ, ಈ ವ್ಯವಹಾರನೇ ಪಕ್ಕಾ ಜೂಜು. ಬಿಟ್ಕಾಯಿನ್ ಅನ್ನುವಂಥದ್ದೇ ಅದೊಂಥರ ಪಕ್ಕಾ ಗ್ಯಾಂಬ್ಲಿಂಗ್. ಎಸ್, ಇಂಥ ಗ್ಯಾಂಬ್ಲಿಂಗ್ ಯಾರಿಗೆ ಪ್ರಯೋಜನಕ್ಕೆ ತಂದುಕೊಡುತ್ತೆ? ಈ ರೀತಿಯ ಕ್ರಿಪ್ಟೋಕರೆನ್ಸಿಯ ವ್ಯವಹಾರ ಯಾರಿಗೆ ಪ್ರಯೋಜನ ತಂದುಕೊಡುತ್ತೆ? ಜನಸಾಮಾನ್ಯರಿಗ? ಖಂಡಿತ ಜನಸಾಮಾನ್ಯರಿಗಲ್ಲ. ಬಡವರಿಗ? ಖಂಡಿತ ಬಡವರಿಗೂ ಅಲ್ಲ. ಮಧ್ಯಮ ವರ್ಗದ ಜನರಿಗ? ಅವರಿಗೂ ಅಲ್ಲ. ಇದು ಕಾರ್ಪೊರೇಟ್ ಕುಳ ಅಂತ ನಾವು ಹೇಳ್ತೇವಲ್ಲ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ದಿಮೆದಾರರಿಗೆ, ಕಂಪನಿದಾರರಿಗೆ, ಮತ್ತು ಒಂದಷ್ಟು ರಾಜಕಾರಣಿಗಳಿಗೆ. ಯಾವ ರಾಜಕಾರಣಿಗಳು? ಭ್ರಷ್ಟ ರಾಜಕಾರಣಿ ಇರ್ತಾರೆ ನೋಡಿ, ಅಂಥವರಿಗೆ. ಈಗ ಕಾರ್ಪೊರೇಟ್ ದೊಡ್ಡ ದೊಡ್ಡ ಕುಳ ಧನಿಗಳಿಗೆ ಅವರಿಗೆ ಅವರ ವ್ಯವಹಾರಗಳು ಒಂದಷ್ಟು ಸರ್ಕಾರದ ಗಮನಕ್ಕೆ ಬರಬಾರದು, ಒಂದಷ್ಟು ಟ್ಯಾಕ್ಸ್ ಉಳಿತಾಯ ಆಗಬೇಕು. ನಾವು ಮಾಡಿದ ವ್ಯವಹಾರ ಎಲ್ಲವೂ ಯಾಕೆ ಸರ್ಕಾರದ ಗಮನಕ್ಕೆ ಬರಬೇಕು, ನಾವು ಮಾಡಿದ ಎಲ್ಲ ವ್ಯವಹಾರದಲ್ಲಿ ಕೂಡ ಸರ್ಕಾರಕ್ಕೆ ಯಾಕೆ ಟ್ಯಾಕ್ಸ್ ಕೊಡಬೇಕು ಅಂತ ಈ ಜನ ಆಲೋಚನೆ ಮಾಡ್ತಾ ಇರ್ತಾರೆ, ಇಂಥ ದೊಡ್ಡ ಕಾರ್ಪೊರೇಟ್ ಕುಳಗಳು. ಸೊ ಅವರು ಅವರದೇ ಒಂದು ನೆಟ್ವರ್ಕ್ ಜಾಲ ಮಾಡಿಕೊಂಡು ಅವರ ವ್ಯವಹಾರವನ್ನು ಸರ್ಕಾರದ ಆರ್ಥಿಕ ನೀತಿ ಅಥವಾ ಸರ್ಕಾರದ ಕರೆನ್ಸಿ ಇದೆ ಅದನ್ನು ಬದಿಗೆ ಇಟ್ಟು ಅವರದೇ ಒಂದು ಚಾನಲ್ನಲ್ಲಿ ಬಿಟ್ಕಾಯಿನ್ಗಳನ್ನು ಅಥವಾ ಬೇರೆ ಸ್ವರೂಪದ ಕ್ರಿಪ್ಟೋ ಕರೆನ್ಸಿಗಳನ್ನು ಚಾಲನೆಗೆ ತಂದು ಅದರಲ್ಲಿ ವ್ಯವಹಾರ, ವಹಿವಾಟು, ಪಾವತಿ, ಮರುಪಾವತಿ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಯಾರ ಗಮನಕ್ಕೂ ಬರುವುದಿಲ್ಲ, ಎಲ್ಲೂ ಕೂಡ ಟ್ಯಾಕ್ಸ್ ಕಳೆದುಕೊಳ್ಳುವಂಥ ಅಥವಾ ಟ್ಯಾಕ್ಸ್ ಪಾವತಿ ಮಾಡುವಂಥ ಪ್ರಶ್ನೆ ಅವರಿಗೆ ಬಂದಿರೋದಿಲ್ಲ. ಸೊ ಇದು ಈ ರೀತಿ ನಡೀತಾ ಇರ್ತದೆ. ಸೊ ಅವರಿಗಂತೂ ಅದು ಅಲ್ಲಿ ಪಕ್ಕಾ ಅವರದ್ದೇ ಸಾಮ್ರಾಜ್ಯ. ಇದರ ಜೊತೆಗೇನೆ ನಾನು ಈಗಾಗಲೇ ಹೇಳಿದಾಗೆ ಪಕ್ಕಾ ಪ್ರೊಫೆಷನಲ್ ಭ್ರಷ್ಟ ರಾಜಕಾರಣಿಗಳಿರ್ತಾರೆ ನಮ್ಮ ನಡುವೆ, ಎಲ್ಲ ಊರಲ್ಲೂ ಎಲ್ಲ ದೇಶದಲ್ಲೂ. ಸೊ ಅವರಿಗೆ ದುಡ್ಡನ್ನು ಗುಡ್ಡೆ ಹಾಕಬೇಕು. ಅವರಿಗೆ ಕೂಡ ಇದೊಂದು ಒಳ್ಳೆಯ ಒಂದು ಅನುಕೂಲ ಮಾಡಿಕೊಡುತ್ತೆ. ಯಾಕೆ ದುಡ್ಡು? ಮುಂದಿನ ಚುನಾವಣೆಗೋ ಅಥವಾ ಇನ್ನೊಂದೆಲ್ಲ ಕೊಂಡೋಗಿ ಇನ್ವೆಸ್ಟ್ ಮಾಡಲಿಕ್ಕೋ. ಸೊ ಇದ್ಯಾವುದು ಕೂಡ ಲೆಕ್ಕಕ್ಕೆ ಸಿಗದೇ ಇರುವಂಥ ಮತ್ತು ಯಾವ ಟ್ಯಾಕ್ಸ್ಗೆ ಅಥವಾ ತೆರಿಗೆ ನೀತಿಗೆ ಕೂಡ ವ್ಯಾಪ್ತಿಗೆ ಬರದೇ ಇರುವಂಥ ಒಂದು ವ್ಯವಹಾರ ಆಗಿರೋದ್ರಿಂದ ಅವರು ಕೂಡ ಅದರಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ತಾರೆ. ಸೊ ಹಾಗಾಗಿ ಇದು ಇವತ್ತು ಕುತ್ತಿಗೆಗೆ ಬಂದಿರುವಂಥದ್ದು, ಅಂತಿಮವಾಗಿ ಕುತ್ತಿಗೆ ಬಂದಿರುವಂಥದ್ದು ರಾಜಕಾರಣಿಗಳ ಕುತ್ತಿಗೆಗೆ ಬಂದಿರುವಂಥದ್ದು. ಯಾವ ಕಾರ್ಪೊರೇಟ್ ಕುಳದವನ ಕುತ್ತಿಗೆಗೆ ಬಂದಿಲ್ಲ ಭಾರತದಲ್ಲಿ. ಬಟ್ ಜಗತ್ತಿನ ಇತರ ದೇಶಗಳಲ್ಲಿ ಅಮೆರಿಕದಂಥ ದೇಶಗಳಲ್ಲಿ ಈ ಕ್ರಿಪ್ಟೋ ಕರೆನ್ಸಿಯನ್ನು ಮೊದಲಾಗಿ ಚಾಲನೆಗೆ ತಂದವರೇ ಈ ಕಾರ್ಪೊರೇಟ್ ಉದ್ದಿಮೆದಾರರು. ನಾವ್ಯಾಕೆ ಎಲ್ಲವನ್ನು ಸರ್ಕಾರಕ್ಕೆ ತೋರಿಸಬೇಕು, ನಾವ್ಯಾಕೆ ಸರ್ಕಾರಕ್ಕೆಲ್ಲ ಟ್ಯಾಕ್ಸ್ ಪೇ ಮಾಡಬೇಕಂತೇಳಿ ಅವರದೇ ಈ ರೀತಿಯ ಕ್ರಿಪ್ಟೋ ಕರೆನ್ಸಿಗಳನ್ನು ಅವರು ಚಾಲನೆಗೆ ತರ್ತಾರೆ. ಮತ್ತು ಅದರ ದರ ಎಲ್ಲ ಕೇಳಿದರೆ ನೀವು ಸರ್ಪ್ರೈಸ್ ಆಗ್ಬೋದು. ಒಂದು ಬಿಟ್ಕಾಯಿನ್ಗೆ 15 ಲಕ್ಷ ರೂಪಾಯಿ, ಒಂದು ಬಿಟ್ಕಾಯಿನ್ಗೆ 20 ಲಕ್ಷ ರೂಪಾಯಿ, ಈ ರೀತಿಯ ಸ್ವರೂಪದಲ್ಲಿ ದರ ಏರಿಕೆ ಆಗುವಂಥದ್ದು, ಇಳಿಕೆ ಆಗುವಂಥದ್ದು ಇದ್ದೇ ಇರುತ್ತೆ. ಸೊ ಆರಂಭದಲ್ಲಿ ಇದನ್ನು ಚಾಲನೆಗೆ ತಂದವರು ಅಮೆರಿಕದಂಥ ದೇಶ ಅಥವಾ ಯುರೋಪ್ನಂಥ ದೇಶದಲ್ಲಿ ಇವತ್ತು ಅವರು ಪರಿತಪಿಸ್ತಾ ಇದ್ದಾರೆ. ಈ ಕಾರ್ಪೊರೇಟ್ ಉದ್ದಿಮೆದಾರರು ಅವತ್ತೇನೋ ಒಳ್ಳೆಯ ಇದಕ್ಕೆ ತೆರಿಗೆಯಿಂದ ತಪ್ಪಿಸಿಕೊಳ್ಳಿಕ್ಕೆ, ಸರ್ಕಾರದ ಲೆಕ್ಕದಿಂದ ತಪ್ಪಿಸಿಕೊಳ್ಳಿಕ್ಕೆ ತಂದಿರಬಹುದು. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಪರಿಸ್ಥಿತಿ ಅವರ ಕೈ ಮೀರಿ ಕೂಡ ಹೋಗಿದೆ. ಸೊ ಅವರ ಪ್ರಾಪರಾಗಿ ನಡೀತಾ ಇದ್ದಂಥ ಸರ್ಕಾರದ ಕಾನೂನಿನ ಕಣ್ಣಿನ ಅಡಿಯಲ್ಲಿ ಮತ್ತು ತೆರಿಗೆ ನೀತಿಯ ವ್ಯಾಪ್ತಿಯ ಒಳಗಡೆ ನಡೀತಾ ಇದ್ದ ವ್ಯಾಪಾರ ವಹಿವಾಟಿಗೆ ಕೂಡ ಈಗ ಭಾರಿ ದೊಡ್ಡ ಅಪಾಯ ಎದುರಾಗಿರುವಂಥದ್ದು ಅವರೇ ಚಾಲನೆಗೆ ತಂದಿರುವಂಥ, ಅವರೇ ಸೃಷ್ಟಿ ಮಾಡಿರುವಂಥ ಈ ಬಿಟ್ಕಾಯಿನ್ಗಳಿಂದ. ಸೊ ಹಾಗಾಗಿ ಈಗ ಕಾರ್ಪೊರೇಟ್ ಕುಳಗಳಿಗೆ ಕೂಡ ಇದು ಬೇಡಪ್ಪ ಅನ್ನುವಂಥ ಸ್ಥಿತಿ ಬಂದು ಒದಗಿದೆ. ಮತ್ತು ಅದು ಸಡನ್ನಾಗಿ ರೇಟ್ ಹೈಕ್ ಆಗುವಂಥದ್ದು, ಮೇಲಕ್ಕೆ ಹೋಗುವಂಥದ್ದು, ಸಡನ್ನಾಗಿ ಝೀರೋಗೆ ಬಂದು ನಿಲ್ಲುವಂಥದ್ದು. ಸೊ ಇದು ಅವರಿಗೆ ಈಗ ಅವರ ಬುಡವನ್ನು, ವಾಸ್ತವದ ಅವರ ಫೌಂಡೇಶನ್ ಉಂಟಲ್ಲ ಅವರ ಉದ್ದಿಮೆಯ,
ಅಥವಾ ವ್ಯವಹಾರದ್ದು ಅಥವಾ ಬಿಸ್ನೆಸ್ದು ಅದು ಅಲುಗಾಡುವಂತಾಗಿದೆ, ಶೇಕ್ ಆಗಲಿಕ್ಕೆ ಆರಂಭಿಸಿದೆ. ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಈಗ ಅದರಲ್ಲಿ ತಟಪಟ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಬರುವಾಗ. ಸೊ ಇನ್ನೊಂದು ರಾಜಕಾರಣಿಗಳಿಗೆ ಎಂಥದ್ದೇನು ವ್ಯಾಪಾರ ವ್ಯವಹಾರ ಅಂತ ಅವರಿಗೆ ಮಾಡಲಿಕ್ಕೆ ಇರೋದೆಲ್ಲ ತೋರಿಸುವುದೂ ಇಲ್ಲ. ಬಹುತೇಕ ಮಂದಿ ಒಟ್ಟು ದುಡ್ಡು ಇರುತ್ತೆ, ಅವರು ಮಾತ್ರ ಇದೊಂದೊಳ್ಳೆ ಮಜಾ ಅಂತ ಇನ್ನೂ ಕೂಡ ಇದ್ದಾರೆ. ಸೊ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕರ್ನಾಟಕದಲ್ಲಿ ಬಿಟ್ಕಾಯಿನ್ ಈ ರೀತಿ ಏನು ರಾಜಕೀಯ ನಾಯಕರುಗಳ ಕಾಲಡಿಯಲ್ಲಿ ಅಥವಾ ಕೊರಳಿಗೆ ಸುತ್ತಿ ಹಾಕಿಕೊಳ್ತಾ ಇದೆ ಅಂತ ಹೇಳಿದ್ರೆ ಏನು, ಯಾಕೆ ಎತ್ತ ಅನ್ನುವಂಥದ್ದು ಭಾರಿ ಪ್ರಶ್ನೆ ಆಗ್ತಾ ಉಂಟು. ಏನು ಆ್ಯಕ್ಟ್ ಮಾಡಿರುವವನು ಇಡೀ ಆತನ ಚರಿತ್ರೆ, ಆತನ ಹಿನ್ನೆಲೆಯನ್ನೆಲ್ಲ ನೋಡ್ತಾ ಹೋದಾಗ ಅವನು ಕೇವಲ ಇಲ್ಲಿ ಮಾತ್ರ ಹ್ಯಾಕ್ ಮಾಡಿದಲ್ಲ, ಅಮೇರಿಕಾದಲ್ಲಿ ಬಿಟ್ಕಾಯಿನ್ ವ್ಯವಹಾರ ಮಾಡ್ತಾ ಇದ್ದವರ ಲೆಜ್ಜರ್ಗಳನ್ನು ಕೂಡ ಹ್ಯಾಕ್ ಮಾಡಿದ್ದಾನೆ. ಅವರು ಕೂಡ ಸುಮಾರು 1 ಲಕ್ಷ ಬಿಟ್ಕಾಯಿನ್ಗಳನ್ನು ಅಲ್ಲಿಯ ಉದ್ದಿಮೆದಾರರು ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಕೊಡೋದು ಭಾರಿ ದೊಡ್ಡ ಇಶ್ಯೂ ಆಗಿದೆ. ಅದೀಗ ಒಂದು ಅಂತಾರಾಷ್ಟ್ರೀಯ ಮಟ್ಟದ ತನಿಖೆ ಮತ್ತು ಈ ವ್ಯಕ್ತಿಯನ್ನು ಕರ್ನಾಟಕದಲ್ಲಿ ಬಂಧನಕ್ಕೆ ಒಳಗಾದಂಥ ವ್ಯಕ್ತಿಯನ್ನು ಅವರು ಹುಡುಕಾಡ್ತಾ ಇರುವಂಥದ್ದು, ಇದೆಲ್ಲ ಈಗ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚರ್ಚೆಗೆ ಒಳಗಾಗಿರುವಂಥ ವಿಚಾರ. ಸೊ ಹಾಗಾಗಿ ಒಂದು ವೇಳೆ ಭಾರತ ಸರ್ಕಾರಕ್ಕೆ ಅಮೆರಿಕದವರೇ ಅಧಿಕೃತವಾಗಿ ಪ್ರಶ್ನೆ ಮಾಡಿದರೆ ಅಥವಾ ಕೇಳಿದರೆ ಅಥವಾ ಮನವಿ ಮಾಡಿದರೆ, ನೀವು ಯಾರೋ ಒಬ್ಬನನ್ನು ಅರೆಸ್ಟ್ ಮಾಡಿದ್ದೀರಂತೆ, ಆತ ನಮ್ಮಲ್ಲಿ ಕೂಡ ನಮ್ಮ ಉದ್ದಿಮೆದಾರರನ್ನು ಕೂಡ ಅವರ ಲೆಕ್ಕಗಳನ್ನು ಕೂಡ ಹ್ಯಾಕ್ ಮಾಡಿದ್ದಾನೆ, ಅಪಹರಿಸಿದ್ದಾನೆ, ಕದ್ದಿದ್ದಾನೆ ಅಂತ ಹೇಳುವಾಗ ಭಾರತ ಸರ್ಕಾರ ಕೂಡ ಉತ್ತರ ಕೊಡುವಂಥ ಉತ್ತರದಾಯಿತ್ವ ಬರುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ 2 ದೇಶಗಳ ನಡುವೆ ಆರೋಪಿಯನ್ನು ವಿನಿಮಯ ಮಾಡುವಂಥದ್ದು ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಪ್ರೋಟೋಕಾಲ್ಗಳಿರುತ್ತೆ. ಆ ಪ್ರೋಟೋಕಾಲ್ಗಳು ಮತ್ತು ಆ ಪ್ರೊಸೀಜರ್ಗಳ ಮೂಲಕ ಮಾಡ್ತಾರೆ. ಸೊ ಹಾಗಾಗಿ ಇದು ಎಲ್ಲೋ ಆಡಳಿತ ವಿಪಕ್ಷ ಇವರೆಲ್ಲರಿಗೆ ಕೂಡ ಚುಚ್ಚಲಿಕ್ಕೆ ಆರಂಭಿಸಿದೆ ಅಂತ. ನಾಳೆ ತನಿಖೆ ಡೌನ್ ಟು ಅರ್ತ್, ತಳಮಟ್ಟದಿಂದ ತನಿಖೆ ನಡ್ಕೊಂಡು ಹೋದರೆ ಅದು ಯಾರ್ಯಾರಿಗೆ ಬಂದು ಯಾರ್ಯಾರ ಮನೆ ಬಾಗಿಲಲ್ಲಿ ಬಂದು ನಿಲ್ಲುತ್ತೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಇವಾಗ BJP ಸರ್ಕಾರದ ಮೇಲೆ ಮುಗಿಬೀಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಸೊ ಇದರ ಟೋಟಲ್ ಗೇಮ್ ಯಾರೋ ಆಡಳಿತ ಪಕ್ಷದವರು ಸ್ವಾಭಾವಿಕ ಹೇಳಿದ್ದಾರೆ, ನೀವು ಕೂಡ ಪ್ರತಿಪಕ್ಷದ ನಾಯಕರು, ಅವರ ಮಕ್ಕಳು ಕೂಡ ಇದರ ಸಂಬಂಧದಲ್ಲಿದ್ದಾರೆ ಅಂತ. ಬಟ್ ಪ್ರತಿಪಕ್ಷದವರಿಗೆ ಒಂದು ಜಾಡಿಸಲಿಕ್ಕೆ ಮತ್ತು ಹೊಸ ಮುಖ್ಯಮಂತ್ರಿಯರನ್ನು ಸ್ವಲ್ಪ ಬೇಲೆ ಕೆಳಗೆ ಮಾಡಲಿಕ್ಕೆ ಕೂಡ ಒಂದು ಅವಕಾಶ ಆಗಬೇಕಲ್ಲ. ಸೊ ಹಾಗಾಗಿ ಇದರ ಹಿಂದೆ ಈ ರೀತಿಗಳೆಲ್ಲ ನಡೀತಾ ಉಂಟು. ಬಟ್ ಇದು ಎಷ್ಟರ ಮಟ್ಟಿಗೆ ವಾಸ್ತವದ ತನಿಖೆಯ ಒಳಗಡೆ ಇವೆಲ್ಲವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಆಗುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಇದು ಟೋಟಲ್ ಇರುವಂಥದ್ದೇ ಡಿಜಿಟಲ್ ಪಾವತಿ, ಡಿಜಿಟಲ್ ಎಲ್ಲಿಗೂ ಕೂಡ ನಿಮಗೆ ಕಣ್ಣಿಗೆ ಕಾಣೋದಿಲ್ಲ, ನಗದಿನ ರೂಪದಲ್ಲಿ ಇರುವುದಿಲ್ಲ. ಸೊ ಹಾಗಾಗಿ ತನಿಖೆ ಕೂಡ ಯಾವ ಹಂತದಲ್ಲಿ ಮಾಡೋದು, ಯಾವ ಸ್ವರೂಪದಲ್ಲಿ ಮಾಡೋದು, ಯಾರನ್ನು ಏನು ಎತ್ತ ಅಂತ. ಹ್ಯಾಕರ್ ಅವನ ಹತ್ರ ಒಂದಷ್ಟು ಮಾಹಿತಿಗಳು ಇರಬಹುದು, ಏನೇನು ಹ್ಯಾಕ್ ಮಾಡಿದ್ದೇನೆ ಅಂತ. ಉಳಿದವರನ್ನೆಲ್ಲ ತನಿಖೆಯ ಕುಣಿಕೆಯೊಳಗೆ ತರಲಿಕ್ಕೆ ಆಗುವುದಿಲ್ಲ ಅಷ್ಟು ಸುಲಭವಾಗಿ. ನೋಡ್ತಾ ಇರೋಣ. ನಾನು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.